ಕೃಷ್ಣಮೂರ್ತಿ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ಕಳೆದ 19 ವರ್ಷಗಳಿಂದ ದಸರಾ ಪುತ್ತೂರು ದಸರಾ ಕಾರ್ಯಕ್ರಮ ಜರುಗ್ತಾ ಇದೆ. ಕಳೆದ 15 ವರ್ಷಗಳಲ್ಲಿ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಒಟ್ಟಣ ಜರುಗುತ್ತಿದ್ದಂಥದ್ದೇ ಅದೇ ದಸರಾ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀತಾ ಇದೆ. ಮಧ್ಯದಲ್ಲಿ 1-2 ವರ್ಷ ಮಹಾಮಾರಿ ಕೊರೋನಾದ ರೋಗದಿಂದ ಸ್ವಲ್ಪ ಚಿಕ್ಕ ಮಟ್ಟದಲ್ಲಿ ನಡೆದಿತ್ತು. ಆದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಭಾ ಕಾರ್ಯಕ್ರಮಗಳು, ದಿನನಿತ್ಯ ಅನ್ನದಾನ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ಜರುಗ್ತಾ ಇತ್ತು. ಈಗಾಗಲೇ ದಿನಂಪ್ರತಿ ಇವತ್ತು 9ನೇ ದಿನಕ್ಕೆ ನಾವು ಬರ್ತಾ ಇದ್ದೇವೆ. ದಿನಂಪ್ರತಿ ಯಾವುದಾದ್ರು ಒಂದು ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಪ್ರತಿದಿನ ನಡೀತಾ ಇರ್ತದೆ. ಅದೇ ರೀತಿ ಸಮಾಜದಲ್ಲಿ ಉತ್ತಮ ಸೇವೆಯನ್ನು ಮಾಡಿದಂಥ ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ಜರುಗ್ತಾ ಇದೆ. ಇವತ್ತು ಗಾನಸಿರಿ ಸಂಗೀತ ಕಲಾಶಾಲೆ ಪುತ್ತೂರು ಇದರ ವತಿಯಿಂದ ಇಲ್ಲೊಂದು ಸಂಗೀತ ಕಾರ್ಯಕ್ರಮವನ್ನು ನಡೆಸಬೇಕೆಂದು ನಾವು ಚಿಂತನೆ ಮಾಡಿದಾಗ ಕಿರಣ್ ಕುಮಾರ್ ಅವರು ಭಾಳ ಪ್ರೀತಿಯಿಂದ ಇದನ್ನು ಒಪ್ಪಿಕೊಂಡು ಇವತ್ತು ಆಗಮಿಸಿದ್ದಾರೆ. ನಾನು ಪ್ರಪ್ರಥಮವಾಗಿ ಅವರ ತಂಡಕ್ಕೆ ಮತ್ತು ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮಗೆ ಅವರ ಬಗ್ಗೆ ಎಷ್ಟು ತಿಳಿದು ನನಗೆ ಗೊತ್ತಿಲ್ಲ, ಬಹುಶಃ ಗೊತ್ತಿರ್ಬೋದು, ಯಾಕಂತ ನೀವು ಹೆಚ್ಚಿನವರೆಲ್ಲ ಸ್ಟೂಡೆಂಟ್ಗಳಿದ್ದೀರ. ಸುಮಾರು ರಾಜ್ಯದಲ್ಲಿ 20-23 ಸಾವಿರ ವಿದ್ಯಾರ್ಥಿಗಳನ್ನು ಮಾಡಿ ಅವರಿಗೆ ಒಂದು ಸಂಗೀತವನ್ನು ಕಲಿಸಿಕೊಟ್ಟಂಥ ಏಕೈಕ ಸಂಸ್ಥೆ ಬಹುಶಃ ಇದ್ದರೆ ಅದು ಗಾನಸಿರಿ ಸಂಸ್ಥೆ ಅಂತ ಹೇಳಲಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಈಗಾಗಲೇ ಸುಮಾರು 700 ಮಕ್ಕಳು ಅವರಲ್ಲಿ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ದಾರೆ, ಸಂಗೀತದ ಬಗ್ಗೆ ವಿದ್ಯಾಭ್ಯಾಸ ಪಡಿತಾ ಇದ್ದಾರೆ. ಬಹುಶಃ ಇದು ಒಂದು ಸಣ್ಣ ವಿಷಯ ಅಲ್ಲ. ಒಂದು 700 ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು, ಸಂಗೀತ ವಿದ್ಯಾಭ್ಯಾಸ ಕಲಿಸಿಕೊಡ್ಬೇಕು. ನಮಗೆ ಒಂದೊಂದು ಮಕ್ಕಳು ಮನೇಲಿದ್ದರೆ ಸಂಗೀತ ಕಲಿಸೋದು ಬೇಡ ಕಷ್ಟ ಅಲ್ಲ ಮೇಡಮ್, ತುಂಬ ಕಷ್ಟ ಆಗ್ತದೆ ಯಾವುದಕ್ಕೆ ಹೇಗೆ ಕಲಿಸುವುದು ಅಂತೇಳಿ. ಅಂಥದ್ರಲ್ಲಿ ಸುಮಾರು 700 ಮಕ್ಕಳ ಯೋಗಕ್ಷೇಮವನ್ನು ನೋಡಿಕೊಂಡು ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ. ಆ ನಿಟ್ಟಿನಲ್ಲಿ ಅವರು ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಪ್ರತಿದಿನ ಕಾರ್ಯಕ್ರಮದ ಬಗ್ಗೆ ನನಗೆ ಮೊಬೈಲಿಗೆ ಅವರ ಇದು ಬರ್ತಾ ಇದೆ. ನನಗೆ ಒಂದು ಸಲ ನೋಡಲಿಕ್ಕೆ ಟೈಮ್ ಇರೋದಿಲ್ಲ, ರಾತ್ರಿ 12 ಗಂಟೆ ನೋಡ್ತೇನೆ, ನೋಡಿದ್ರೆ ಒಳ್ಳೆ ಲೈಕ್ ಆಗ್ತಾನೆ ಮತ್ತು ಅದನ್ನು ಶೇರ್ ಮಾಡಿಕೊಳ್ತೇವೆ. ಪ್ರತಿದಿನ ಇರ್ತದೆ ಒಂದೊಂದು ಬಾಲ. ನಾನು ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತ ಕೇಳಿದರೆ, ಒಂದು ವೇದಿಕೆಯಲ್ಲಿ ಒಂದು ಮಗು ಬಂದು ಆಡಬೇಕು, ಇಲ್ಲಿ ಹಾಡನ್ನು ಹಾಡಬೇಕು, ಒಂದು ಸಂಗೀತವನ್ನು ಹೇಳಬೇಕಂತಾದರೆ ಆ ಮಗುವಿನ ಮನೋಸ್ಥೈರ್ಯವನ್ನು ಹೆಚ್ಚಿಸುವಂಥ ಕೆಲಸವನ್ನು ಬಹುಶಃ ಕಿರಣ್ ಕುಮಾರ್ ಮಾಡ್ತಾರೆ ಎಂಬುದಕ್ಕೆ ಈ ಒಂದು ವೇದಿಕೆ ಸಾಕ್ಷಿ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಹಲವಾರು ವರ್ಷಗಳಿಂದ ಈ ವೇದಿಕೆಯಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ನಮ್ಮ ದಸರಾ ನಾಡಹಬ್ಬದ ಸಮಿತಿಯ ಪರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಇಪ್ಪತ್ತನೇ ವರ್ಷದ ಪುತ್ತೂರು ದಸರಾದ ನವದುರ್ಗಾರಾಧನಾ ಕಾರ್ಯಕ್ರಮದ 9ನೆಯ ದಿವಸದ ಇವತ್ತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಗಾನಸಿರಿ ಕಲಾಕೇಂದ್ರದ ಡಾಕ್ಟರ್ ಕಿರಣ್ ಕುಮಾರ್ ಮತ್ತು ಅವರ ಶಿಷ್ಯವೃಂದದವರು. ಈಗಾಗಲೇ 2 ಗಂಟೆಗಳ ಕಾಲ ವಿಶೇಷವಾಗಿ ಸುಗಮ ಸಂಗೀತದ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಬಹಳಷ್ಟು ಸುಗಮ ಸಂಗೀತ ಶಾಲೆಗಳಿದ್ದರೂ ವಿಶೇಷವಾದಂಥ ಒಂದು ಗುಣವನ್ನು ಹೊಂದಿದಂಥ ಡಾಕ್ಟರ್ ಕಿರಣ್ ಕುಮಾರ್ ಅವರು, ನಾನು ವಿಶೇಷವಾದಂಥ ಧನ್ಯವಾದವನ್ನು ಅವರಿಗೆ ಸಮರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. 2-3 ವಿಷಯಗಳನ್ನು ನಾನು ಹೇಳಲೇಬೇಕಷ್ಟೇ. ಯಾಕೆಂತ ಹೇಳಿದರೆ ಇಲ್ಲಿರುವಂಥದ್ದೆಲ್ಲ ಅವರ ಶಿಷ್ಯರೇ ಜಾಸ್ತಿ. ಹೆಚ್ಚಿನ ಅಧ್ಯಾಪಕರು ಏನು ಮಾಡ್ತಾರೆ ಅಂತ ಹೇಳಿದರೆ, ನೀನು ಬಹಳಷ್ಟು ಉತ್ತಮ ಮಟ್ಟದಕ್ಕೆ ತಯಾರಾದ ಮೇಲೆ ನಿನಗೆ ವೇದಿಕೆ ಕೊಡ್ತೇನೆ ಅಂತ ಹೇಳುವಂಥ ಎಲ್ಲ ಗುರುಗಳದ್ದು ಗುಣ ಅದು. ಥಿಯರಿಯೇ ಪ್ರಾಕ್ಟಿಕಲ್ಲೇ. ವೇದಿಕೆಗೆ ಬಂದು ಒಂದು ಮಗು ಹಾಡದೆ ಅದು ಖಂಡಿತ ಉತ್ತಮ ಕಲಾವಿದೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಎಲ್ಲ ವೃತ್ತಿಗಳು ಅಷ್ಟೇ. ಒಂದು ಜ್ಯೋತಿಷ್ಯರಾಗಲಿ, ಭರತನಾಟ್ಯದವರಾಗಲಿ ಅಥವಾ ವೈದಿಕರಾಗಲಿ, ಯಾವುದೇ ಅಡಿಗೆಯವರಾಗಲಿ, ಯಾರೇ ಆಗಲಿ, ಯಾವುದೇ ವೃತ್ತಿಗೆ ಹೋಗಿ ನೀವು ಅದು ಪ್ರಾಕ್ಟಿಕಲ್ ಆಗಿ ಸಿಕ್ಕಿದರೆ ಮಾತ್ರ ಜೀವನದ ರೂಪರೇಖೆ. ತಿದ್ದುವಂಥದ್ದು ಇನ್ನೊಬ್ಬನನ್ನು ಪಾಠದಲ್ಲಿ ಅಲ್ಲ, ತನ್ನ ಅನುಭವದಲ್ಲಿ. ಅಂತಹ ವೇದಿಕೆಗಳು ಬಹುಶಃ ನಾವು ಹಲವು ವರ್ಷಗಳಿಂದ ಪುತ್ತೂರಿನ ಕಲಾವಿದರುಗಳಿಗೆ ವೇದಿಕೆ ಕೊಟ್ಟಂಥ ಹೆಮ್ಮೆ ನಮಗುಂಟು. ರಾಗಸುಧದ ಮೂಲಕ ಅಥವಾ ಈ ಅನ್ನಪೂರ್ಣೇಶ್ವರಿಯ ಮೂಲಕ ಸುಮಾರು 1000ಕ್ಕೂ ಮಿಕ್ಕಿ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಎಲ್ಲ ಪುತ್ತೂರಿನ ಕಲಾವಿದರುಗಳಿಗೆ.
ಅದರಲ್ಲಿ ನಿರಂತರವಾಗಿ ನಮಗೆ ಸಹಕಾರ ಕೊಟ್ಟವರು ಗಾನಸಿರಿಯ ಕಿರಣ್ ಕುಮಾರ್ ಅವರು. ಇವತ್ತು ಬಹುಶಃ 25ರಿಂದ 30 ಜನ ವಿದ್ಯಾರ್ಥಿಗಳು ಈ ವೇದಿಕೆಯಲ್ಲಿ ಹಾಡಿದ್ದಾರೆ. ಇದರಲ್ಲಿ ನೀವೇ ನೋಡಿ ತಿಳ್ಕೊಂಡಿದ್ದೀರಿ ನಿಮ್ಮ ಮಕ್ಕಳು ಹೇಗೆ ಹಾಡ್ತಾರೆ ಅಂತ ಹೇಳುವಂಥದ್ದು. ಕೆಲವರ ನಿಲ್ಲುವಂಥ ಶೈಲಿಯಲ್ಲಿ ವ್ಯತ್ಯಾಸಗಳಿರ್ಬೋದು, ಆದರೆ ಕೆಲವರ ಹಾಡುವಂಥ ಶೈಲಿಯಲ್ಲಿ ವ್ಯತ್ಯಾಸಗಳಿರ್ಬೋದು. ಇದೆಲ್ಲ ಸಾಮಾನ್ಯವಾಗಿ ತಿಳ್ಕೊಳ್ಳದೆ ದಯವಿಟ್ಟು ಹಿರಿಯರು ಒಂದು ಕಲಾವಿದರು ಬೆಳೆಯುವಲ್ಲಿ ನಾವು ಹಿರಿಯರು ಮಾಡುವ ತಪ್ಪು ಒಂದೇ, ಅದೀಗ ಮಗುವಲ್ಲ, ಸ್ವಲ್ಪ ತಪ್ಪು ಹಾಡಿದರೂ ತೊಂದರೆ ಇಲ್ಲ, ಅದಕ್ಕೆ ಬೈದರೆ ಅದು ಇನ್ನು ಹಾಡಲಿಕ್ಕೆ ಹೋಗ್ಲಿಕ್ಕಿಲ್ಲ ಸ್ಟೇಜಿಗೆ ಅಂತೇಳಿ. ಅದು ಬೇಡ. ನೀವು ಯಾವಾಗ ವೇದಿಕೆಗಳಿಗೆ ಬರುವಾಗ ತಿದ್ದಲಿಕ್ಕೆ ಶುರು ಮಾಡ್ತೀರಾ ಆಗ ಮಾತ್ರ ಅದು ದೊಡ್ಡ ಕಲಾವಿದರಾಗಿ ಆಗಲಿಕ್ಕೆ ಆಗ್ತದೆ. ಇಲ್ಲ ಕಿರಣ್ ಕುಮಾರಲ್ಲಿ ಕಲ್ತಿದ್ದಾರೆ ಮತ್ತು ಬಾತ್ರೂಮ್ ಸಿಂಗರ್ ಆಗ್ತಾರೆ, ಅದು ಆಗಬಾರ್ದು. ವೇದಿಕೆಗಳಿಗೆ ಬರಬೇಕು ಅಂತ ಹೇಳಿದರೆ ಕಿರಣ್ ಕುಮಾರ್ ಅವರು ಬೇರೆಯವರು ವೇದಿಕೆ ಕೊಡುವಂಥ ಸಹಕಾರ ಸಿಕ್ಕದಿದ್ದರೂ ತಮ್ಮದೇ ಆದಂಥ ಬಹಳಷ್ಟು ವೇದಿಕೆಗಳನ್ನು ಸೃಷ್ಟಿ ಮಾಡಿಕೊಂಡು ಅವರಿಗೆ ಅವರ ಒಂದು ಕಾರ್ಯಕ್ರಮ ನೀಡಬೇಕು ಅಂತ ಹೇಳಿದರೆ ಅವರಿಗೊಂದು 2-3 ಜನ ಒಳ್ಳೆಯ ರೀತಿಯ ಸಿಂಗರ್ಸಿನ ಟೀಮ್ ಮಾಡಿ ಪುತ್ತೂರಲ್ಲಿ ದೊಡ್ಡ ಆರ್ಕೆಸ್ಟ್ರಾ ಟೀಮ್ ಮಾಡ್ಬೋದು. ಅಷ್ಟು ಕಾಂಟ್ಯಾಕ್ಟ್ ಅವರಿಗುಂಟು, ಅಷ್ಟು ವಿದ್ಯೆ ಆ ಭಗವಂತ ಅವರಿಗೆ ಕೊಟ್ಟಿದ್ದಾನೆ. ಆದರೆ ನನ್ನ ವಿದ್ಯೆ 100 ಮಕ್ಕಳಿಗೆ ವಿದ್ಯೆಯಾಗುವುದರ ಮೂಲಕ ನಾಳೆ ಈ ಪುತ್ತೂರಲ್ಲಿ ಕಲಾವಿದರ ಸೃಷ್ಟಿಯಾಗಬೇಕು ಅಂತ ಹೇಳುವಂಥ ಉದ್ದೇಶದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಹಲವಾರು ಸಂಗೀತ ಶಾಲೆಗಳನ್ನು ನಿರ್ಮಾಣ ಮಾಡಿಕೊಂಡು ಸುಮಾರು ಒಂದು 700ಕ್ಕೂ ಮಿಕ್ಕಿದ ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಭರತನಾಟ್ಯ ಇರಲಿ, ಸಂಗೀತ ಇರಲಿ, ಸುಗಮ ಸಂಗೀತ ಇರಲಿ, ಯಾವುದೇ ಇರಲಿ, ಕಲೆ ಅಂತ ಹೇಳುವಂಥದ್ದು ಒಂದೇ. ಕಲೆ ಯಾವಾಗ ಮನುಷ್ಯನ ಜೀವನಕ್ಕೆ ಬರ್ತದ ಆಗ ಅವನ ಗುಣದಲ್ಲಿ ಪರಿವರ್ತನೆ ಆಗ್ತದೆ. ಒಂದು ಕಲೆ ಮನುಷ್ಯನ ಆತ್ಮಕ್ಕೆ ಯಾವಾಗ ಹೊಕ್ಕಿ ಆಯಿತೋ ಅಲ್ಲಿ ಅವ ಬೇಡದ ಆಲೋಚನೆಗಳು ಬರಲಿಕ್ಕೆ ಬಿಡುವುದಿಲ್ಲ. ಅದು ಭಗವಂತನ ಲೆಕ್ಕಾಚಾರ. ಅಂತಹ ಈ 700 ವಿದ್ಯಾರ್ಥಿಗಳನ್ನು ನಮ್ಮ ಪುತ್ತೂರಿಗೆ ಕೊಡುಗೆ ಕೊಟ್ಟಂಥ ಅವರಿನ್ನು ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಎಲ್ಲೇ ಹಾಡಲಿ ಅಲ್ಲಿ ಒಂದು ಹೆಸರು ಬಂದೇ ಬರ್ತದೆ, ಡಾಕ್ಟರ್ ಕಿರಣ್ ಕುಮಾರ್ನೊಟ್ಟಿಗೆ ನಾವು ಪುತ್ತೂರಿನ ಕಿರಣ್ ಕುಮಾರೊಟ್ಟಿಗೆ ಕಲ್ತದ್ದು ಅಂತ. ನಮ್ಮ ಊರಿಗೆ ಒಂದು ಹೆಮ್ಮೆ. ಅಂಥ ಒಂದು ವಿಶೇಷವಾದಂಥ ವ್ಯವಸ್ಥೆಗಳಿಗೆ ತೊಡಗಿಸಿಕೊಂಡಂಥ ಡಾಕ್ಟರ್ ಕಿರಣ್ ಕುಮಾರ್ ಇವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನೀವು ಚಪ್ಪಾಳೆ ಮೂಲಕ ಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ. ಪಕ್ಕವಾದ್ಯದಲ್ಲಿ ಆರ್ಗನ್ ವಾದನದಲ್ಲಿ ಸಹಕರಿಸಿದ್ದಾರೆ ಅಮ್ಮು ಮಾಸ್ಟ್ರು. ನಾವೊಂದು ಹಾಡು ಕೋಗಿಲೆ ಹಾಡು ಅಂತೇಳಿ ಸೀರಿಯಲ್ ಮಾಡಿದ್ದೆವು ಪುತ್ತೂರಲ್ಲಿ ಒಂದು 15 ವರ್ಷದ ಹಿಂದೆ. ಬಹಳಷ್ಟು ಕಲಾವಿದರು ಅದರಿಂದಲೇ ಇವತ್ತು ಡಿಂಡಿಮಾದ ಬಳಗ ಇದ್ದರೆ ಅದೆಲ್ಲ ಸೃಷ್ಟಿಯಾದದ್ದು ಆ ಹಾಡು ಕೋಗಿಲೆ ಹಾಡಿನ ಟೀಮಿಂದ. ಅದಕ್ಕೆ ನಮಗೆ ಇಡೀ ಸಹಕಾರ ಕೊಟ್ಟವರು ಇವರು. ನಮ್ಮ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಈ ವೇದಿಕೆಯಲ್ಲಿ ಭಾಗವಹಿಸಿದವರು ಇವತ್ತು ಮತ್ತೆ ತಾಯಿ ಅನ್ನಪೂರ್ಣೇಶ್ವರಿಯ ಸನ್ನಿಧಿಗೆ ಕಲಾವಿದರಾಗಿ ಬಂದಿದ್ದಾರೆ. ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿ ತಬಲವಾದನದಲ್ಲಿ ಸಹಕಾರ ನೀಡಿದ್ದಾರೆ ಪ್ರಸನ್ನ ಇವರು ಬಹುಶಃ ನಮ್ಮ ವೇದಿಕೆಗೆ ಸುರು ಅಂತ ಕಾಣ್ತದೆ. ಆದರೂ ಉತ್ತಮವಾದಂತಹ ನೋಡಿ, ಇಲ್ಲಿ ಒಂದು ವಿಷಯ ನಾನು ಹೇಳಲೇಬೇಕು. ಆರ್ಗನ್ನವರಾಗಲಿ ತಬಲದವರಾಗಲಿ ಯಾವುದೇ ಪಕ್ಕವಾದ್ಯದವರು ಹೆಚ್ಚಿನವರು ಫೋನ್ ಮಾಡುವಾಗ ಕೇಳುವುದೇ ಏನು ಅಂತ ಹೇಳಿದರೆ ಎಲ್ಲಿ ಪ್ರೋಗ್ರಾಮ್, ಯಾರ ಪ್ರೋಗ್ರಾಮು ಅಂತ. ಎಷ್ಟು ದೊಡ್ಡ ಕಲಾವಿದನಿಗಾದರೂ ಇದನ್ನು ನಾನು ಅಮ್ಮು ಮಾಸ್ಟ್ರು ಪುರುಷಣ್ಣ ನಾವೆಲ್ಲ ಮಾತಾಡಿದಂಥ ವಿಷಯ. ಎಷ್ಟು ದೊಡ್ಡ ಕಲಾವಿದನಿಗೆ ಸಮೇತ ಪಕ್ಕವಾದ್ಯ ನುಡಿಸಲಿಕ್ಕೆ ಕಲಾವಿದರಿಗೆ ಕಷ್ಟ ಇಲ್ಲ. ಆದರೆ ಕಲಿಯುವ ಮಕ್ಕಳನ್ನು ಟ್ರ್ಯಾಕಿಗೆ ತೆಕೊಂಡೋಗಿ ಬಾರಿಸಬೇಕಾದ್ರೆ ಆ ಶ್ರಮ ಅದು ಭಯಂಕರವಾದಂಥ ಶ್ರಮ. ಅದಕ್ಕೆ ತಾಳ್ಮೆ ಬೇಕು. ಅಂಥ ತಾಳ್ಮೆಯುಕ್ತವಾಗಿ ಒಂದು ವೇದಿಕೆಗೆ ಒಂದು ಕಲಾವಿದರು ಬಂದಿದ್ದಾರೆ ಅಂತ ಹೇಳಿದರೆ ಅವರಿಗೂ ಒಳ ಮನಸ್ಸು ಆ ಕಲಾವಿದರನ್ನು ಬೆಳೆಸುವಂಥ ಉದ್ದೇಶ ಉಂಟು ಅಂತ ಲೆಕ್ಕ. ಬರೀ ದುಡ್ಡಿಗೆ ಬೇಕಾಗಿ ಕಾರ್ಯಕ್ರಮಕ್ಕೆ ಹೋಗುವವರ ವ್ಯವಸ್ಥೆಗಳೇ ಅಷ್ಟೇ. ನಮಗೆ ದೊಡ್ಡ ಕಲಾವಿದರ ಬರ್ತೇವೆ, ಕಲಿಯುವ ಮಕ್ಕಳ ಇವತ್ತು ನನಗೆ ಪುರುಸೋತಿಲ್ಲ. ಇದು ನಮ್ಮ ಅನುಭವ. ಹಾಗಾಗಿ ಅದೆಲ್ಲವನ್ನು ಬಿಟ್ಟು ಇವತ್ತು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದಂಥ ಇವರೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮಕ್ಕಳಿಗೂ ಮಕ್ಕಳ ಹೆತ್ತವರಿಗೆ ದಯವಿಟ್ಟು ಈ ಕಲೆಗಳಿಗೆ ಪ್ರೋತ್ಸಾಹಿಸುವ ದೃಷ್ಟಿಯಲ್ಲಿ ನಿಮ್ಮ ಮಕ್ಕಳನ್ನು TV ಸೀರಿಯಲ್ ಅಥವಾ
ಮೊಬೈಲಲ್ಲಿ ಪಾಶ್ಚಾತ್ಯವಾದಂಥ ವ್ಯವಸ್ಥೆಗಳಿಗೆ ತೊಡಗಿಸಿಕೊಳ್ಳದೆ ಇದಕ್ಕೆ ಎಷ್ಟು ನೀವು ಸಹಕಾರ ಕೊಡ್ತೀರಾ ಅಷ್ಟು ನಿಮ್ಮ ಈ ಮಕ್ಕಳ ಮುಂದಿನ ಭವಿಷ್ಯ ಒಳ್ಳೆಯದಾಗ್ತದೆ. ನೀವು ಯಾವುದೊಂದು ನೋಡಿ, ಯಾವೊಬ್ಬ ಕಲೆಯನ್ನು ತನ್ನ ಆತ್ಮಕ್ಕೆ ಹೊಕ್ಕಿಸಿಕೊಂಡಂಥ ಕಲಾವಿದನ ಮನೆಯಲ್ಲಿ ಯಾವುದೇ ಹೆಣ್ಣು ಮಕ್ಕಳು ಓಡಿ ಹೋಗುವಂಥದ್ದಾಗಲಿ, ಮದುವೆಯಲ್ಲಿ ಡೈವರ್ಸ್ ಆಗುವಂಥದ್ದಾಗಲಿ ಇಂಥದ್ದಾಗುವುದಿಲ್ಲ. ಯಾಕೆಂತ ಹೇಳಿದರೆ ಅವರಿಗೆ ಇಲ್ಲಿ ಸಂಸ್ಕೃತಿ ಬಂದಿರ್ತದೆ. ಸಂಸ್ಕಾರಯುತವಾದಂಥ ಸಂಸ್ಕೃತಿ ಹುಟ್ಟಿದರೆ ನಿಮಗೆ ತಂದೆ ತಾಯಂದಿರಿಗೆ ಮುಂದೆ ಸುಲಭ. ಅದಕ್ಕೆ ಬೇಕಾದಂಥ ಪ್ರೋತ್ಸಾಹ ಕಲೆಯ ಮೂಲಕ ಕೊಡಿ. ಕಿರಣ್ ಕುಮಾರ್ನವರ ಎಲ್ಲ ವೇದಿಕೆಯಲ್ಲಿ ಮತ್ತೆ ನಿಮ್ಮ ಮಕ್ಕಳು ಬೆಳಗಲಿ ಅಂತೇಳಿ ಆ ದೇವತಾ ಪ್ರಾರ್ಥನೆಯೊಂದಿಗೆ ಶುಭ ಹಾರೈಸ್ತೇನೆ. ಧನ್ಯವಾದ. ಎಲ್ಲ ಸಹೃದಯಿ ಕಲಾಭಿಮಾನಿ ಬಂಧುಗಳಿಗೆ ಆತ್ಮೀಯ ನಮಸ್ಕಾರಗಳು. ಪುತ್ತೂರು ದಸರಾ ನವ ದುರ್ಗಾರಾಧನಾ ಸಮಿತಿ ಪುತ್ತೂರು ಕಳೆದ 19 ವರ್ಷಗಳಿಂದ ಬಹಳ ಶ್ರದ್ಧಾ ಭಕ್ತಿಯಿಂದ ಸಂಪ್ಯ ಉದಯಗಿರಿಯ ಶ್ರೀ ವಿಷ್ಣುಮೂರ್ತಿ ಅನ್ನಪೂರ್ಣೇಶ್ವರಿ ಕ್ಷೇತ್ರದಲ್ಲಿ ಬಹಳ ಸುಂದರವಾದಂಥ ಒಂದು ದಸರಾ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಬಂದಿರುವಂಥದ್ದು ತಮಗೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಇಲ್ಲಿ ದೊಡ್ಡ ಆಡಂಬರ ಇಲ್ಲದೆ ಇರಬಹುದು, ಆದರೆ ಭಕ್ತಿ ಶ್ರದ್ಧೆಗಳಿಗೆ ಯಾವುದೇ ಕೊರತೆ ಇಲ್ಲದ ರೀತಿಯಲ್ಲಿ ಪುತ್ತೂರ ನಮ್ಮೂರ ಕಲಾವಿದರಿಗೆ ಒಂದು ಭರಪೂರವಾದಂಥ ಒಂದು ವೇದಿಕೆ, ತಮ್ಮ ಕಲೆಯನ್ನು ಜಗತ್ತಿಗೆ ತೋರಿಸ್ಕೊಡೋದಕ್ಕೆ ವೇದಿಕೆ ಅಂತೂ ನಿರ್ಮಾಣ ಆಗಿರುವಂಥದ್ದು ನಾವೆಲ್ಲರೂ ಖುಷಿ ಪಡುವಂಥ ವಿಚಾರ. ಅದಕ್ಕೋಸ್ಕರ ಈ ಒಂದು ಸಮಿತಿಗೆ ನಾವು ವಂದನೆಗಳನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಗಾನಸಿರಿ ಕಲಾ ಕೇಂದ್ರ ತಮಗೆಲ್ಲರಿಗೂ ತಿಳಿದಿರುವ ಹಾಗೆಯೇ ಕಳೆದ 20 ವರ್ಷಗಳಿಂದ ಮಹಾಲಿಂಗೇಶ್ವರನ ಪುಣ್ಯ ಮಣ್ಣಿನಲ್ಲಿ ಹುಟ್ಟಿ ಬೆಳೀತಾ ಹತ್ತೂರಿಗೆ ತನ್ನ ವ್ಯಾಪ್ತಿಯನ್ನು ಪಸರಿಸ್ತಾ ಸಂಗೀತ ಸೇವೆಯನ್ನು, ಕಲಾ ಸೇವೆಯನ್ನು, ತಾಯಿ ಶಾರದೆಯ ಒಂದು ಸೇವೆಯನ್ನು ಮಾಡ್ತಾ ಇರುವಂಥ ಸಂಸ್ಥೆ ಗಾನಸಿರಿ ಕಲಾ ಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು. ಕಳೆದ 20 ವರ್ಷಗಳಲ್ಲಿ 23,000 ವಿದ್ಯಾರ್ಥಿಗಳಿಗೆ ಸುಗಮ ಸಂಗೀತವನ್ನು ಹೇಳಿಕೊಡೋದಕ್ಕೆ ಶಕ್ತಿಯನ್ನು ಕೊಟ್ಟಂಥ ಆ ಮಹಾಶಕ್ತಿಗೆ ವಂದನೆಯನ್ನು ಅರ್ಪಿಸ್ತಾ ಇವತ್ತಿನ ಕಾರ್ಯಕ್ರಮ ಸುಮಧುರ ಸಂಗೀತ ಕಾರ್ಯಕ್ರಮ ಗಾನಸಿರಿ ಕಲಾ ಕೇಂದ್ರದಲ್ಲಿ ಈಗಾಗಲೇ ಹಿರಿಯರಾದಂಥ ರಾಜೇಶ್ ಬನ್ನೂರು ಸರ್ ಹೇಳಿದ ಹಾಗೆಯೇ ಸುಮಾರು 700 ವಿದ್ಯಾರ್ಥಿಗಳು ಪ್ರಸ್ತುತ ವರ್ಷ ಗಾನಸಿರಿ ಸಂಸ್ಥೆಯಲ್ಲಿ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಳ್ತಾ ಇರುವಂತಹ ಉದಯೋನ್ಮುಖ ಹಾಡು ಹಕ್ಕಿಗಳು ಗಾನಸಿರಿ ಕಲಾ ಕೇಂದ್ರದ ಪುತ್ತೂರು ಶಾಖೆಯ ಸುಮಾರು 25ರಿಂದ 28 ವಿದ್ಯಾರ್ಥಿಗಳು ಸುಮಧುರವಾದಂಥ ಸಮೂಹ ಗೀತೆಗಳನ್ನು ಒಂದಿಷ್ಟು ವಿದ್ಯಾರ್ಥಿಗಳು ಒಂದು ವೈಯಕ್ತಿಕ ಗೀತೆಗಳನ್ನು ಹಾಡ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸದಭಿರುಚಿಯ ಕನ್ನಡ ಗೀತೆಗಳನ್ನು ಮಾತ್ರ ಪ್ರಸ್ತುತಪಡಿಸ್ತಾ ಇದ್ದೇವೆ. ಕೇಳಿ ಆನಂದಿಸಿ ಅಂತ ಹೇಳ್ತಾ ಸುದ್ದಿ ವಾಹಿನಿ ಮೂಲಕ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ಕಲಾಭಿಮಾನಿ ಬಂಧುಗಳಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವಿಘ್ನ ವಿನಾಶಕ ಗಣೇಶ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದಾವೆ. ಗಾನಸಿರಿ ಸಂಸ್ಥೆಯಲ್ಲಿ ಕಳೆದ 16 ವರ್ಷಗಳಿಂದ ವಿದ್ಯಾರ್ಥಿನಿಯಾಗಿದ್ದುಕೊಂಡು ಕಳೆದ 3 ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಸುಗಮ ಸಂಗೀತ ಶಿಕ್ಷಣವನ್ನು ಕೊಡೋದಕ್ಕೆ ನನ್ನ ಜೊತೆ ಕೈ ಜೋಡಿಸ್ತಾ ಇರುವಂಥ ನಮ್ಮ ಹೆಮ್ಮೆಯ ವಿದ್ಯಾರ್ಥಿನಿ ಗಾನಸಿರಿ ಗಾಯನ ತಂಡದ ಅದ್ಭುತ ಕಂಠದ ಗಾಯಕಿ ಕುಮಾರಿ ಶ್ರೀಲಕ್ಷ್ಮಿ ಎಸ್ ಪುತ್ತೂರು ಇವರ ಧ್ವನಿಯಲ್ಲಿ ಕಾರ್ಯಕ್ರಮದ ಮೊದಲ ಗೀತೆಯನ್ನು ಕೇಳುವಂಥ ಸಮಯ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ.
ಸರ್ವದಾ. ವಂದಿಪೇ ಶ್ರೀ ಗಣನಾಥನೇ ಮಂದರಾಧರ ಮಂದಹಾಸ ವದನನೇ ಭಕ್ತಿಯ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ. ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ, ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ. ಓಂಕಾರನಾದನುಲ ಹೇ ಗಣಪ, ಓಂಕಾರ ರೂಪ ಜಯ ಗಣಪ. ಓಂಕಾರನಾದ ಲೋಲ ಹೇ ಗಣಪ, ಓಂಕಾರ ರೂಪ ಜಯ ಗಣಪ. ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ, ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ. ಮಾತಾ ಭವಾನಿ ಪಾರ್ವತಿ ನಂದನ, ಮಾಯ ವಿನಾಶಕ ಮೂಜಗವಂದ್ಯ, ಮಾತಾ ಭವಾನಿ ಪಾರ್ವತಿ ನಂದನ, ಮಹಾಗಣಪತಿ ಪರಮದಯಾಧನ, ಮಹಾಗಣಪತಿ ಪರಮದಯಾಧನ, ಶಂಭೋ ನಂದನ ಕರೆವೆನು ನಾ, ಶಂಭೋ ನಂದನ ಕರೆವೆನು ನಾ. ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ, ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ. ಗಜಮುಖದವನೇ ಗಣಗಳಿಗೊಡೆಯ, ಮೊದಲ ಪೂಜೆಯನ್ನು ಪಡೆಯುವ ದೇವನೇ. ಗಜಮುಖದವನೇ ಗಣಗಳಿಗೊಡೆಯ, ಮೊದಲ ಪೂಜೆಯನ್ನು ಪಡೆಯುವ ದೇವನೇ. ಆತ್ಮಲಿಂಗವನು ಧರೆಯಲಿಟ್ಟವನೇ, ಆತ್ಮಲಿಂಗವನು ಧರೆಯಲಿಟ್ಟವನೇ, ನಿತ್ಯದಾಸನ ದೇವ ಕರೆವೆನು ನಾ, ನಿತ್ಯದಾಸನ ದೇವ ಕರೆವೆನು ನಾ. ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ, ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ. ಓಂಕಾರನಾದ ಲೋಲ ಹೇ ಗಣಪ, ಓಂಕಾರ ರೂಪ ಜಯ ಗಣಪ. ಓಂಕಾರನಾದ ಲೋಲ ಹೇ ಗಣಪ, ಓಂಕಾರ ರೂಪ ಜಯ ಗಣಪ. ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ, ಓ
ಗಣಪ ಕರೆದಾಗ ಓ ಎನ್ನುವ ಗಣಪ. ಕಾರ್ಯಕ್ರಮದ ಮೊದಲ ಗೀತೆಯನ್ನ ವಿಘ್ನ ವಿನಾಶಕ ಗಣೇಶನ ಚರಣ ಕಮಲಗಳಿಗೆ ಭಕ್ತಿಯಿಂದ ಸಮರ್ಪಿಸಿದ ಕಾರ್ಯಕ್ರಮದ ಎರಡನೇ ಗೀತೆ ಅಂದರೆ ಮಕ್ಕಳ ಮೊದಲ ಗೀತೆಯನ್ನು ಪ್ರಸ್ತುತಪಡಿಸಲಿಕ್ಕೆ ವೇದಿಕೆ ಮೇಲೆ ಬರ್ತಾ ಇರುವಂತಹ ಗಾನಸಿರಿಯ ಉದಯೋನ್ಮುಖ ಹಾಡು ಹಕ್ಕಿ ಸಾಯಿ ಸಂಚಿತ್ ಇವರು ಜಗತ ಜನನಿ ಜಗದಂಬ ಅನ್ನುವಂತಹ ಗೀತೆಯನ್ನು ಜಗನ್ಮಾತೆಯ ಚರಣ ಕಮಲಗಳಿಗೆ ಭಕ್ತಿಯಿಂದ ಸಮರ್ಪಿಸಲಿಕ್ಕೆ ವೇದಿಕೆ ಮೇಲೆ ಸಾಯಿ ಸಂಚಿತ್. ಜಗದ ಜನನಿ ಜಗದಂಬಾ 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 ಭವಾನಿ ಜಗದ ಜನನಿ ಜಗದಂಬಾ 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 ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದ ಜನನಿ ಜಗದಂಬಾ 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 ಭವಾನಿ. ಕರುಣಾಕರಿ ವೀಣಾಧರಿ ವಾಣಿ ಕರುಣಾಕರಿ ವೀಣಾಧರಿ ವಾಣಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದ ಜನನಿ ಜಗದಂಬಾ 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 ಭವಾನಿ. ಶಾರದೆ ಸಂಗೀತ ವಾಹಿನಿ ಶಾರದೆ ಸಂಗೀತ ವಾಹಿನಿ ಶುಂಭಾನಿ ಶುಂಭ ಪ್ರಾಣಹಾರಿಣಿ ಶುಂಭಾನಿ ಶುಂಭ ಪ್ರಾಣಹಾರಿಣಿ ಮಹಿಷಾಸುರ ಮರ್ದಿನಿ ಕಲ್ಯಾಣಿ ಮಹಿಷಾಸುರ ಮರ್ದಿನಿ ಕಲ್ಯಾಣಿ ನವದುರ್ಗೆ ನವರೂಪದಾಯಿ ನವದುರ್ಗೆ ನವರೂಪದಾಯಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದ ಜನನಿ ಜಗದಂಬಾ 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 ಭವಾನಿ ಜಗದ ಜನನಿ ಜಗದಂಬಾ 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 ಭವಾನಿ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವ
ಸಾಯಿ ಸಂಚಿತ್ ಅವರು ಎಲ್ಲ ಮಕ್ಕಳಿಗೆ ಒಂದು ಸ್ಫೂರ್ತಿ ಆಗುವಂಥ ರೀತಿಯಲ್ಲಿ ಬಹಳ ಉತ್ಸಾಹದಿಂದ ಲವಲವಿಕೆಯಿಂದ ಒಂದು ಗಾಯನವನ್ನು ಪ್ರಸ್ತುತಪಡಿಸಿದ್ದೀರಾ. ನಿಮಗೆ ಅಭಿನಂದನೆಗಳನ್ನು ಅರ್ಪಿಸ್ತಾ ಮುಂದಿನ ಗೀತೆಯನ್ನು ಹಾಡೋದಕ್ಕೆ ವೇದಿಕೆ ಮೇಲೆ ಛಾಯಶ್ರೀ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಛಾಯಶ್ರೀ. ಪುತ್ತೂರಿನ ಮಹಾಲಿಂಗ ಈಶ್ವರ ನಾಮ ಸಕಲ ದೋಷ ಕಳೆಯಲಿದೆ ಸುಲಭದ ನೇಮ. ಪುತ್ತೂರಿನ ಮಹಾಲಿಂಗ ಈಶ್ವರ ನಾಮ ಸಕಲ ದೋಷ ಕಳೆಯಲಿದೆ ಸುಲಭದ ನೇಮ. ಜಗದನಂದ ಕಳೆವ ನೀತ ನಂಜನುಂಡವ ಲಿಂಗ ರೂಪದಿಂದ ಧರೆಯ ಪೊರೆಯ ಬಂದವ. ಜಗದನಂದ ಕಳೆವ ನೀತ ನಂಜನುಂಡವ ಲಿಂಗ ರೂಪದಿಂದ ಧರೆಯ ಪೊರೆಯ ಬಂದವ. ಭುವಿಯ ಸಲಾಲೆಂದು ಬಂದ ಭಕ್ತಿ ಬಾಂಧವ ಭುವಿಯ ಸಲಾಲೆಂದು ಬಂದ ಭಕ್ತಿ ಬಾಂಧವ. ಇವನ ನಂಬಿದಾಗ ನಮ್ಮ ಬಾಳು ವೈಭವ ಇವನ ನಂಬಿದಾಗ ನಮ್ಮ ಬಾಳು ವೈಭವ. ಪುತ್ತೂರಿನ ಮಹಾಲಿಂಗ ಈಶ್ವರ ನಾಮ ಸಕಲ ದೋಷ ಕಳೆಯಲಿದುವೆ ಸುಲಭದ ನೇಮ. ಪುತ್ತೂರಿನ ಮಹಾಲಿಂಗ ಈಶ್ವರ ನಾಮ ಸಕಲ ದೋಷ ಕಳೆಯಲಿದುವೆ ಸುಲಭದ ನೇಮ. ನಮ್ಮ ಕಷ್ಟ ಕಳೆದು ದುಃಖ ಮೆರೆಸುವ ನೀತ ಮಹಾಲಿಂಗ ಈಶ್ವರನೇ ಸುಜನರ ಪ್ರೀತ. ನಮ್ಮ ಕಷ್ಟ ಕಳೆದು ದುಃಖ ಮೆರೆಸುವ ನೀತ ಮಹಾಲಿಂಗ ಈಶ್ವರನೇ ಸುಜನರ ಪ್ರೀತ. ದುಷ್ಟವಾದೆ ಕಳೆವ ನೀತ ಸ್ಮರಿಸಲು ನಿರತ ದುಷ್ಟವಾದೆ ಕಳೆವ ನೀತ ಸ್ಮರಿಸಲು ನಿರತ. ಇಳೆಗೆ ಚಂದ್ರಕಾಂತಿಯಂತೆ ಕರುಣಾಭರಿತ. ಪುತ್ತೂರಿನ ಮಹಾಲಿಂಗ ಈಶ್ವರ ನಾಮ ಸಕಲ ದೋಷ ಕಳೆಯಲಿದುವೆ ಸುಲಭದ ನೇಮ. ಪುತ್ತೂರಿನ ಮಹಾಲಿಂಗ ಈಶ್ವರ ನಾಮ ಸಕಲ ದೋಷ ಕಳೆಯಲಿದುವೆ ಸುಲಭದ ನೇಮ. ಸಕಲ ದೋಷ ಕಳೆಯಲಿದುವೆ ಸುಲಭದ ನೇಮ. ಸಕಲ ದೋಷ ಕಳೆಯಲಿದುವೆ ಸುಲಭದ ನೇಮ. ಬಹಳ ಒಂದು ಖುಷಿಯಾಗಿ ನಗನಗ್ತಾ ಗೀತೆಯನ್ನು ಪ್ರಸ್ತುತಪಡಿಸಿದ್ದೀರಾ. ಮಹಾಲಿಂಗೇಶ್ವರ ಸ್ವಾಮಿಯ ಸಂಪೂರ್ಣ ಆಶೀರ್ವಾದ ಛಾಯಶ್ರೀ ಅವರ ಮೇಲೆ ನಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಆಶಯದೊಂದಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮುಂದಿನ ಗೀತೆ ದುಂಬಿಯಂತೆ ಹಾರಿ ದುರ್ಗೆ ಬಂದಳು ನೋಡಿ ಅನ್ನುವಂಥ ಗೀತೆಯನ್ನು ನಾವೆಲ್ಲರೂ ತುಂಬ ಕೇಳಿದ್ದೇವೆ. ಆ ಗೀತೆಯನ್ನು ನಮ್ಮ ಗಾನಸಿರಿಯ ವಿದ್ಯಾರ್ಥಿನಿ ಪ್ರೇರಣಾ ಇವರ ಧ್ವನಿಯಲ್ಲಿ ಕೇಳುವಂಥ ಸಮಯ. ದುಂಬಿಯಂತೆ ಹಾರಿ ದುರ್ಗಾ ಬಂದಳು ನೋಡಿ. ನಂದಿನಿಯ ಕಟಿಯಲ್ಲಿ ಆನಂದ ಕಟೀಲಿನಲ್ಲಿ ನದಿ ನಂದಿನಿಯ ತಡಿಯಲ್ಲಿ ಆನಂದ ಕಟೀಲಿನಲ್ಲಿ. ದುಂಬಿಯಂತೆ ಹಾರಿ
ಸುಮಧುರವಾಗಿ ಹಾಡಿದ್ದಾರೆ. ಇತ್ತೀಚೆಗೆ ಗಾನಸಿರಿ ಕಲಾಕೇಂದ್ರದ ಪುತ್ತೂರು ಶಾಖೆಗೆ ದೂರದ ಕಲ್ಲಡ್ಕದಿಂದ ಕಲ್ಲಡ್ಕದ ರಸ್ತೆಗಳು ಯಾವ ರೀತಿಯಲ್ಲಿ ಇವಾಗ ಇದೆ ಪರಿಸ್ಥಿತಿ ಅನ್ನೋಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಅಂಥ ಒಂದು ದುರ್ಗಮ ರಸ್ತೆಯಿಂದಾಗಿ ಆದಿತ್ಯವಾರ ಬೆಳಿಗ್ಗೆ 8:30ಕ್ಕೆ 10 ನಿಮಿಷ ಮೊದಲೇ ಗಾನಸಿರಿಯಲ್ಲಿ ಹಾಜರಿರುವಂಥ ಬಹಳ ಒಂದು ಉತ್ಸಾಹದ ವಿದ್ಯಾರ್ಥಿನಿ ಪ್ರೇರಣಾ ಇವರಿಗೆ ತಾಯಿಯ ಆಶೀರ್ವಾದ ಯಾವತ್ತಿಗೂ ಇರಲಿ ಅನ್ನುವಂಥ ಆಶಯದೊಂದಿಗೆ ತಾಯಿಯನ್ನು ಹಾಡಿ ಕೊಂಡಾಡಿ ಆಯಿತು. ಸಿರಿ ಸಂಪತ್ತನ್ನು ಒದಗಿಸುವಂತಹ ಮಹಾಲಕ್ಷ್ಮಿಯನ್ನು ಕುರಿತಾದಂತಹ ಬಹಳ ಸುಂದರವಾದ ಗೀತೆಯನ್ನು ಧೃತಿ ಬಿ ಇವರು ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಹಳೆಯ ಚಲನಚಿತ್ರದಿಂದ ಆಯ್ದಂಥ ಮುತ್ತಿನಂಥ ಸುಂದರ ಪದಗಳುಳ್ಳಂತಹ ಗೀತೆಗಳನ್ನು ಈ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರಿಗೂ ಕೇಳ್ಪಡಿಸುವಂಥ ಪ್ರಯತ್ನದಲ್ಲಿ ನಾವು ಗಾನಸಿರಿ ಕಲಾಕೇಂದ್ರ ರಿಜಿಸ್ಟರ್ ಪುತ್ತೂರು ಇಲ್ಲಿನ ಉದಯೋನ್ಮುಖ ಹಾಡು ಹಕ್ಕಿಗಳು ನಿಮ್ಮನ್ನು ಮಧುರ ಗೀತಾಂಜಲಿ ಕಾರ್ಯಕ್ರಮದ ಮೂಲಕ ರಂಜಿಸ್ತಾ ಇದ್ದಾರೆ. ಇದಕ್ಕೆ ವೇದಿಕೆ ಮೇಲೆ ಧೃತಿ ಬಿ ಇವರ ಧ್ವನಿಯಲ್ಲಿ ಕಮಲದ ಮೊಗದೊಳೆ ಕಮಲದ ಕಣ್ಣೋಳೆ ಅನ್ನುವಂಥ ಸುಂದರ ಗೀತೆ.
ಕಣ್ಣೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲವ ಕೈಯಲ್ಲಿ ಹಿಡಿದೋಳೆ. ಬಹಳ ಸುಮಧುರವಾಗಿ ಹಾಡಿದ್ದೀರಾ. ಧೃತಿ ಬಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸಮೂಹ ಗೀತೆಗಳು ಕೂಡ ಪ್ರಸ್ತುತಗೊಳ್ಳಲಿಕ್ಕಿದೆ. ಮುಂದೆ ಒಂದು ಸಮೂಹ ಗೀತೆಯನ್ನು ಪ್ರಸ್ತುತಪಡಿಸುವ ಮೊದಲು ಶ್ರೀ ದುರ್ಗೆ ತಂಡ ಅಂದರೆ ನಮ್ಮ ಗಾನಸಿರಿಯ ಪುತ್ತೂರು ಶಾಖೆಯ ಒಂದು ಬ್ಯಾಚ್ ಆದಿತ್ಯವಾರ 8:30ರಿಂದ 9:30 ತನಕ ನಡೀತಾ ಇರುವಂಥ ಒಂದು ಬ್ಯಾಚ್ನ ವಿದ್ಯಾರ್ಥಿಗಳು ಮಾತ್ರ ಇವತ್ತು ವೇದಿಕೆ ಮೇಲೆ ಕಾಣಿಸಿಕೊಳ್ತಾ ಇರುವಂಥದ್ದು. ಈ ತಂಡವನ್ನು ನಾವು 28 ವಿದ್ಯಾರ್ಥಿಗಳನ್ನು ಶ್ರೀ ದುರ್ಗೆ, ಶ್ರೀ ದೇವಿ ಮತ್ತು ಶ್ರೀ ಲಲಿತೆ ಅನ್ನುವಂಥ 3 ಹೆಸರುಗಳಲ್ಲಿ ವಿಭಾಗಿಸಿದ್ದೇವೆ. ಇದರಲ್ಲಿ ಮೊದಲನೇ ತಂಡ ಶ್ರೀ ದುರ್ಗೆ ತಂಡದವರು ವೇದಿಕೆ ಮೇಲೆ ಬಂದೊಂದು ಸುಂದರವಾದ ಗೀತೆಯನ್ನು ಪ್ರಸ್ತುತಪಡಿಸುವ ಮೊದಲು ವೇದಿಕೆ ಮೇಲೆ ಇವತ್ತು ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ನಿಮ್ಮೆಲ್ಲರ ಕಿವಿಗಳಿಗೆ ಹಿತವಾಗಿ ತಲುಪಬೇಕು ಅಂತ ಹೇಳಿದರೆ ಆ ಒಂದು ನಾವು ಪ್ರಥಮವಾಗಿ ಗುರುತಿಸ್ತಾ ಇರುವಂಥದ್ದು ಸೌಂಡ್ ಸಿಸ್ಟಮನ್ನು. ಸುಧೀರ್ ಸೌಂಡ್ಸ್ ಪುತ್ತೂರಿನ ಸುಪ್ರಸಿದ್ಧ ಒಂದು ಸೌಂಡ್ ಆ್ಯಂಡ್ ಲೈಟ್ಸ್ ಸಂಸ್ಥೆ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ಸೌಂಡ್ ಇಂಜಿನಿಯರ್ ಆಗಿರೋ, ಒಮ್ಮೆ ಕ್ಯಾಮ್ರಾ ತಿರುಗಿಸ್ತೀರಾ ಸರ್ ಅವ್ರ ಕಡೆ, ಶ್ರೀಮತಿ ವಿನಯ ಸುಧೀರ್ ಮೇಡಮ್, ಒಮ್ಮೆ ಎದ್ದು ನಿಲ್ತೀರಾ ಅಲ್ಲಿಂದ. ಒಂದು ಲೇಡಿ ಆಪರೇಟರ್ ಅಂತ ಬಹಳ ಅಪರೂಪದಲ್ಲಿ ನಾವು ಕಾಣಲಿಕ್ಕೆ ಸಿಗುವಂಥದ್ದು ಬಹುಶಃ ನಮ್ಮ ಈ ಪುತ್ತೂರು ಅಂತಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಅಂತ ನಾವು ಅಂದ್ಕೊಂಡಿದ್ದೇವೆ. ನಮ್ಮ ಸುಮಾರು ಕಾರ್ಯಕ್ರಮಗಳಲ್ಲಿ ಸುಧೀರ್ ಸೌಂಡ್ನ ಮೂಲಕ ಮೇಡಮ್ ಅವರು ಬಹಳ ಸುಂದರವಾಗಿ ಈ ಒಂದು ಸೌಂಡನ್ನು ಆಪರೇಟ್ ಮಾಡ್ತಾ ಇದ್ದೀರಾ. ತಾಯಿ ಜಗನ್ಮಾತೆ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅನ್ನುವಂಥ ಆಶಯ ನಮ್ಮದು. ಥ್ಯಾಂಕ್ ಯು ಮೇಡಮ್. ಈ ಕಾರ್ಯಕ್ರಮದಲ್ಲಿ ಕೀಬೋರ್ಡ್ ಸಾಥಿಯಾಗಿ ನಮ್ಮ ಜೊತೆ ಇರುವಂಥವರು ಗಾನಸಿರಿ 20 ವರ್ಷಗಳ ಹಿಂದೆ ಹುಟ್ಟಿಕೊಂಡಾಗ ಕೀಬೋರ್ಡ್ ನುಡಿಸೋದಕ್ಕೆ ಬರ್ತಾ ಇದ್ದಂಥ ಅಮ್ಮು ಮಾಸ್ಟರ್ ಕಾಸರಗೋಡು ಹಾಗೆಯೇ ಇದ್ದಾರೆ. ನಾವು ಅವ್ರ ಹತ್ರ ಕೆಲವೊಮ್ಮೆ ಕೇಳ್ತೇವೆ, ಮಾಸ್ಟರ್ ಇವರಿಗೆ ಪ್ರಾಯ ಯಾರಜ್ಜ ಅಂತ ಕೇಳ್ತೇವೆ. ಬಹಳ ನಗನಗ್ತಾ ನಮ್ಮ ಜೊತೆ ಇರುವಂಥ ಹಿರಿಯ ಕಲಾವಿದರು. ವೃತ್ತಿಯಲ್ಲಿ ಅವರೊಬ್ಬ ಶಾಲೆಯ ಶಿಕ್ಷಕರು, ಪ್ರವೃತ್ತಿಯಲ್ಲಿ ಒಬ್ಬ ಅಪ್ರತಿಮ ಕಲಾವಿದರು. ಬಹಳ ಹೆಮ್ಮೆಯಿಂದ ನಿಮ್ಮನ್ನು ನಾವು ಈ ಕಾರ್ಯಕ್ರಮದಲ್ಲಿ ಗುರುತಿಸ್ತಾ ಇದ್ದೇವೆ ಸರ್. ತಬಲಾ ಸಾಥಿಯಾಗಿ ನಮ್ಮ ಜೊತೆ ಇರುವಂಥವರು ಶ್ರೀಯುತ ಪ್ರಸನ್ನ ಕುಮಾರ್ ಅವರು. ಆದೂರು ಅಂದರೆ ಕೇರಳ ರಾಜ್ಯದ ಕಾಸರಗೋಡಿನ ಆದೂರಿಂದ ಬಂದಂಥ ಕಲಾವಿದರು. ಗಾನಸಿರಿಯ ಹಲವಾರು ಭಜನ್ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ವೇದಿಕೆ ಹಂಚಿಕೊಂಡಂಥ ಒಳ್ಳೆಯ ಕಲಾವಿದರು. ಸರ್ ನಿಮಗೂ ಪ್ರೀತಿಯ ಸ್ವಾಗತ. ಇಲ್ಲೊಬ್ಬರು ಉತ್ಸಾಹಿ ತರುಣ ವೇದಿಕೆ ಮೇಲೆ ಇದ್ದಾರೆ. ನ್ಯೂ ಎಂಟ್ರಿ ಅಂದರೆ ನಮ್ಮ ಗಾನಸಿರಿಯ ಕಾರ್ಯಕ್ರಮಕ್ಕೆ ಪ್ರಪ್ರಥಮ ಬಾರಿಗೆ ವೇದಿಕೆ ಹಂಚಿಕೊಳ್ತಾ ಇರುವಂಥವರು ಶ್ರೀಯುತ ಕಾರ್ತಿಕ್ ಭಟ್ ಇವರು ಉಡುಪಿಯಿಂದ ಬಂದಿದ್ದಾರೆ. ದೂರದ ಉಡುಪಿಯಿಂದ ಇವತ್ತು ನಮ್ಮ ಜೊತೆ ಇದ್ದಾರೆ. ನಿಮಗೆ ಗಾನಸಿರಿ ತಂಡಕ್ಕೆ ಸ್ವಾಗತ. ಮುಂದೆ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಒಳ್ಳೆಯ ವೇದಿಕೆಗಳನ್ನು ಖಂಡಿತ ನೀವು ಕಾಣಿಸ್ಕೊಳ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ ಇದೀಗ ಶ್ರೀ ದುರ್ಗೆ ತಂಡದ ಸರ್ ಬಂದಳ್ ನೋಡೆ ಅನ್ನುವಂಥ ಗೀತೆಯೊಂದಿಗೆ ವೇದಿಕೆ ಮೇಲೆ. ಬಂದಳ್ ನೋಡೆ
ಸುಮಧುರವಾಗಿ ಅದೇ ಅಷ್ಟೇ ಉತ್ಸಾಹದಿಂದ ಲವಲವಿಕೆಯಿಂದ ಹಾಡಿದಂಥ ಎಲ್ಲ ಮುದ್ದು ಮಕ್ಕಳಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಗೀತೆ ಉಘೆ ಉಘೆ ಮಾದೇವ ಅನ್ನುವಂಥ ಗೀತೆ. ಶ್ರೀ ಲಲಿತೆ ತಂಡದ ಪುಟಾಣಿಗಳು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಉಘೆ ಉಘೆ ಮಾದೇವ ಇದು ಉತ್ತರ ಕನ್ನಡದ ಒಂದು ಮೈಸೂರು ಕಡೆಯ ಒಂದು ಜನಪದ ಶೈಲಿಯ ಗೀತೆ. ನಾವು ನಮ್ಮ ಸುಮಾರು ಕಾರ್ಯಕ್ರಮಗಳಲ್ಲಿ ಇದನ್ನು ಭಜನ್ ಕಾರ್ಯಕ್ರಮಗಳಲ್ಲೂ ಹಾಡ್ತಾ ಇದ್ದೇವೆ ಅಂತ ಒಂದು ಅಪರೂಪದ ಗೀತೆಯನ್ನು ವೇದಿಕೆ ಮೇಲೆ ಪ್ರಸ್ತುತಪಡಿಸೋದಕ್ಕೆ ಮುದ್ದು ಮಕ್ಕಳು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಆತ್ಮೀಯ ವೀಕ್ಷಕರೇ, ಇದು ಗಾನಸಿರಿ ಕಲಾಕೇಂದ್ರ ರಿಜಿಸ್ಟರ್ಡ್ ಪುತ್ತೂರು. ಇದರ ಪುತ್ತೂರು ಶಾಖೆಯ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸ್ತಾ ಇರುವಂತಹ ಸುಮಧುರ ಗೀತೆಗಳ ಕಾರ್ಯಕ್ರಮ ಮಧುರ ಗೀತಾಂಜಲಿ. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಮತ್ತು ಸುಸ್ವಾಗತ ಅಂತ ಹೇಳ್ತಾ, ಈ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸುದ್ದಿ ವಾಹಿನಿ ಮೂಲಕ ಕೂಡ ವೀಕ್ಷಿಸ್ತಾ ಇರುವಂತಹ ಎಲ್ರಿಗೂ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ
ಅಂತ ಹೇಳ್ತಾ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಗೀತೆ, ಈ ಕಾರ್ಯಕ್ರಮದಲ್ಲಿ ನಾವು ಒಂದಿಷ್ಟು ಜನಪದ ಗೀತೆಗಳನ್ನು ಪೋಣಿಸಿಕೊಂಡಿದ್ದೇವೆ. ಸುಂದರವಾದಂಥ ಮತ್ತು ಅತಿ ಅಪರೂಪದ ಜನಪದ ಗೀತೆಗಳನ್ನು ಕೂಡ ಹಾಕಿಕೊಂಡಿದ್ದೇವೆ. ಸಾಮಾನ್ಯವಾಗಿ ಸಮೂಹ ಗೀತೆಗಳೆಲ್ಲ ಹೆಚ್ಚಿನವು ಜನಪದ ಗೀತೆಗಳೇ ಆಗಿರ್ತದೆ. ಈ ಸಾಲಿನಲ್ಲಿ ಬಹಳ ಒಂದು ಸುಂದರವಾದಂಥ ಅಷ್ಟೇ ಸುಪ್ರಸಿದ್ಧವಾಗಿರತಕ್ಕಂಥ ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ಅನ್ನುವಂಥ ಗೀತೆಯನ್ನು ಶ್ರೀದೇವಿ ತಂಡದ ಉತ್ಸಾಹಿ ಪುಟಾಣಿ ಗಾಯಕಿಯರು ಪ್ರಸ್ತುತಪಡಿಸಲಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಿ
ಗಾನಸಿರಿ ಕಲಾಕೇಂದ್ರದ ಪುತ್ತೂರು ಶಾಖೆಯ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸ್ತಾ ಇರುವಂಥ ಮಧುರ ಗೀತಾಂಜಲಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಮುಂದಿನ ಗೀತೆಯನ್ನು ಪ್ರಸ್ತುತಪಡಿಸುವಂಥ ಸಮಯ. ರಾಮ ರಾಮ ಅನ್ನುವಂಥ ಒಂದು ಬಹಳ ವೈರಲ್ ಆಗಿರತಕ್ಕಂಥ ಗೀತೆಯನ್ನು ಹಾಡೋದಕ್ಕೆ ವೇದಿಕೆ ಮೇಲೆ ಅತೀತ್ ಇವರು ಬರ್ತಾ ಇದ್ದಾರೆ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಕೂಲಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಲ ಇದ್ರೂನು ಕೋತಿ ಅಲ್ಲ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಲಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಲ ಇದ್ರೂನು ಕೋತಿ ಅಲ್ಲ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಮಾಡೋಣ ಬಾ ಬನ ಹಚ್ಚೋಣ ಬಾ, ಬನ ಮುಚ್ಚೋಣ ಬಾ, ಪಟ ಪ್ರಗತಿಯ ಸಂಕೇತವೋ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾತೈತಲ್ಲ, ಇದು ಗೂಲಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಲ ಇದ್ರೂನು ಕೋತಿ ಅಲ್ಲ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಪಟ ಮೇಲೇರಿ ಬೀಗುವುದು ಒಮ್ಮೊಮ್ಮೆ ಬಾಗುವುದು ಕೇಳು, ಹೀಗೆ ಆಗಾಗ ಏರುವುದು ಆಗಾಗ ಇಳಿಯುವುದೇ ಬಾಲು. ಎಷ್ಟೇ ಮೇಲೋದರೂ ಚಿಕ್ಕನಾಗೆ ಇರು ಅನ್ನೋ ನೀತಿ ಪಾಠನ ಪಟ ಹೇಳ್ತು ಗುರು, ಇದ ಮರೆತೋರು ಗೊತ್ತಾ ಅದು. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಇದು ಹಕ್ಕಿ ಅಲ್ಲ ಆದ್ರೆ ಹಾರ್ತೈತಲ್ಲ, ಇದು ಗೂಲಿ ಅಲ್ಲ ಆದ್ರೆ ಕೊಂಬೈತಲ್ಲ, ಬಲ ಇದ್ರೂನು ಕೋತಿ ಅಲ್ಲ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಪಟ ಪಟ ಹಾರೋ ಗಾಳಿಪಟ, ಪಟ ಪಟ ಓಡೋ ಧೂಳಿಪಟ. ಪಟ ಪಟ ಹಾರೋ ಗಾಳಿಪಟ. ನೆನಪಾಯಿತು, ಒಂದು ಗಾಳಿಪಟ ಸ್ಪರ್ಧೆ ಇತ್ತಾಯ್ತಾ ನಮ್ಮ ಶಾಲೆಯಿಂದ ನಾನು ಹೋಗಿದ್ದು. ಬಹಳ ಚಂದಕ್ಕೆ ಒಬ್ಬರು ಹೆಲ್ಪರ್ ಇದ್ದರು ನನಗೆ, ನನ್ನ ಫ್ರೆಂಡ್ ಒಬ್ಬರು ಸಂತೋಷ್ ಅಂತ ಹೇಳಿ. ಗಾಳಿಪಟ ತುಂಬ ಮೇಲೆ ಹೋಗಿರಲಿಲ್ಲ, ನನಗಿಂತ ಮೇಲೆ ಒಂದು 10-20 ಗಾಳಿಪಟ ನನಗಿಂತ ಮೇಲೇ ಹೋಗಿತ್ತು. ಇದ್ದಕ್ಕಿದ್ದಾಗ ನನ್ನ ಗಾಳಿಪಟ ಎಲ್ಲರಿಗಿಂತ ಮೇಲೆ ಹೋಗಿ ಆಯಿತಾ, ಭಾಳ ಖುಷಿ ಆಯ್ತು ನನಗೆ. ಹೋಯ್ತು ಮತ್ತು ಕಾಣಲೇ ಇಲ್ಲ ಮತ್ತು ಕಾಣಲೇ ಇಲ್ಲ ಅಂತ ಹೇಳಿದ್ರೆ ಕಾಣಲೇ ಇಲ್ಲ. ಯಾಕಂತ ಹೇಳಿದ್ರೆ ನನ್ನ ಗಾಳಿಪಟ ಎಲ್ಲರ ಗಾಳಿಪಟಕ್ಕೆ ಅಡ್ಡ ಆಗ್ತದೆ ಅಂತ ಹೇಳಿ ಯಾರೋ ಒಬ್ಬ ಕತ್ತರಿಸಿ ಬಿಟ್ಟದಾಯ್ತು. ಅದು ಹೀಗೆ ಈ ಕತೆ ನಮಗೆ ನೆನಪಾಗ್ತದೆ. ನಮ್ಮ ಅತೀತ್ ಇವರ ಹಾಡು ಕೇಳಿ ಭಾಳ ಚೆನ್ನಾಗಿ ಹಾಡಿದ್ದೀರಿ, ಗಾಡ್ ಬ್ಲೆಸ್ ಯು, ಒಳ್ಳೆಯದಾಗಲಿ. ಭಾಳ ಚೆನ್ನಾಗಿ ಕೀಬೋರ್ಡ್ ಕೂಡ ನುಡಿಸುವಂಥ ನಮ್ಮ ಪ್ರೀತಿಯ ವಿದ್ಯಾರ್ಥಿ ಅತೀತ್. ಆತ್ಮೀಯ ವೀಕ್ಷಕರಿಗೆ, ಸಂಗೀತಾಸಕ್ತರಿಗೆ ಮಾಹಿತಿಗೋಸ್ಕರ ಗಾನಸಿರಿ ಕಲಾಕೇಂದ್ರದ ಶಾಖೆಗಳ ಬಗ್ಗೆ ಒಂದು ಸಣ್ಣ ವಿವರ. ಗಾನಸಿರಿ ಕಲಾಕೇಂದ್ರದ ಶಾಖೆಗಳು ಪ್ರಸ್ತುತ ವರ್ಷ ಕಾರ್ಯಾಚರಿಸ್ತಾ ಇರುವಂತಹ ಕಡೆಗಳು: ಒಂದು ಪುತ್ತೂರು ಪ್ರಧಾನ ಶಾಖೆ, ಇದು ಬಳುವಾರಿನ ಆಕ್ಸಿಸ್ ಬ್ಯಾಂಕ್ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಗಾನಸಿರಿಯ ಕೊಕ್ಕಡ ಶಾಖೆ ಇದೆ, ಕೊಕ್ಕಡದಲ್ಲಿ ಒಂದು ಸ್ಕೂಲಲ್ಲಿ ನಡೀತಾ ಇದೆ ಕೊಕ್ಕಡದಲ್ಲಿ. ಅದೇ ರೀತಿ ಗಾನಸಿರಿಯ ಒಂದು ಹಳ್ಳಿಯಲ್ಲಿ 1-2 ಶಾಖೆಗಳಿದೆ. ಉಪ್ಪಿನಂಗಡಿ ಸಮೀಪದ ಇಳಂತಿಲದ ಮೊಗ್ರು, ಅದೇ ರೀತಿ ಊಂತನಾಜೆ ಅನ್ನುವಂಥ ಒಂದು ಸ್ಥಳದಲ್ಲಿ ಶಾಖೆಗಳಿದೆ. ವಿಟ್ಲದಲ್ಲಿದೆ, ಮಂಗಳೂರಿನ ಉಳ್ಳಾಲದಲ್ಲಿದೆ, ಸುಳ್ಯದಲ್ಲಿದೆ, ಉಪ್ಪಿನಂಗಡಿಯಲ್ಲಿದೆ. ಅದೇ ರೀತಿ ಕುದ್ಮಾರು,
ಮತ್ತು ಕಾಣಿಯೂರಿನ ಪ್ರಗತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಗಾನಸಿರಿಯ ಶಾಖೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಒಂದಿಷ್ಟು ಶಾಲೆಗಳಲ್ಲಿ ಕೂಡ ಗಾನಸಿರಿಯ ಒಂದು ತರಬೇತಿಗಳು ನಡೀತಾ ಇದೆ. ಖಂಡಿತವಾಗಿಯೂ ಇವತ್ತು ಏನು ವೇದಿಕೆ ಮೇಲೆ ಮಕ್ಕಳೆಲ್ಲ ಹಾಡಿದರು, ಇನ್ನಷ್ಟು ವಿದ್ಯಾರ್ಥಿಗಳು ಆಸಕ್ತರಿದ್ದರೆ ಖಂಡಿತವಾಗಿಯೂ ನಮ್ಮನ್ನು ಸಂಪರ್ಕ ಮಾಡಬಹುದು ಅಂತ ಕೇಳಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಮುಂದಿನ ಗೀತೆ ದೇವರೇ ನೀನು ನಿಜವಪ್ಪ ಅನ್ನುವಂಥ ಒಂದು ಬಹಳ ಸುಂದರವಾದಂಥ ಗೀತೆ, ಸುಪ್ರಸಿದ್ಧ ಗೀತೆಯನ್ನು ರಿತ್ವಿಕ್ ಇವರ ಧ್ವನಿಯಲ್ಲಿ ಕೇಳುವಂಥ ಹೊತ್ತು. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ, ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ, ನಿನ್ನೆ ಮಾಯೆಗೆ ಕೊನೆಯಿಲ್ಲ ಈ ನಿನ್ನ ದಯಗೆ ಎಣೆಯಿಲ್ಲ, ನಿನ್ನೆ ಮಾಯೆಗೆ ಕೊನೆಯಿಲ್ಲ ಈ ನಿನ್ನ ದಯಗೆ ಎಣೆಯಿಲ್ಲ, ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ, ಶರಣಂ ಶರಣಂ ಸ್ವಾಮಿ ಶರಣಂ 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 ಅಯ್ಯಪ್ಪ ಶರಣಂ 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 ಸ್ವಾಮಿ ಶರಣಂ 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 ಅಯ್ಯಪ್ಪ ಶರಣಂ. ಕಣ್ಣಿಗೆ ದೃಷ್ಟಿಯ ನೀ ತಂದೆ ಈ ಬಾಳಿಗೆ ದೀಪ ನೀನಾದೆ, ಕಣ್ಣಿಗೆ ದೃಷ್ಟಿಯ ನೀ ತಂದೆ ಈ ಬಾಳಿಗೆ ದೀಪ ನೀನಾದೆ, ಮಾತಿನ ಚೇತನ ನಿನ್ನಿಂದ, ಮಾತಿನ ಚೇತನ ನಿನ್ನಿಂದ ಈ ಉಸಿರಲಿ ನೀನೇ ಆನಂದ, ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ಮೂಗನಾಡಲು ಪದ ತಂದೆ ಈ ಕುರುಡನ ಸ್ವರ್ಗವ ನೋಡಂತೆ, ಮೂಗನಾಡಲು ಪದ ತಂದೆ ಈ ಕುರುಡನ ಸ್ವರ್ಗವ ನೋಡಂತೆ, ಎಲ್ಲವೂ ನಿನ್ನದೇ ಈ ಲೀಲೆ, ಎಲ್ಲವೂ ನಿನ್ನದೇ ಈ ಲೀಲೆ, ಆ ದೇವರ ಕಂಡೆ ನಿನ್ನಲ್ಲೇ, ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ, ನಿನ್ನೆ ಮಾಯೆಗೆ ಕೊನೆಯಿಲ್ಲ ಈ ನಿನ್ನ ದಯಗೆ ಎಣೆಯಿಲ್ಲ, ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ, ಶರಣಂ ಶರಣಂ ಸ್ವಾಮಿ ಶರಣಂ 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 ಅಯ್ಯಪ್ಪ ಶರಣಂ 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 ಸ್ವಾಮಿ ಶರಣಂ 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 ಅಯ್ಯಪ್ಪ ಶರಣಂ 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 ಸ್ವಾಮಿ ಶರಣಂ 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 ಅಯ್ಯಪ್ಪ ಶರಣಂ. ಥ್ಯಾಂಕ್ ಯು. ಬಹಳ ಅದ್ಭುತವಾಗಿ ಬಹಳ ಸುಮಧುರವಾಗಿ ಹಾಡಿದ್ದೀರಾ. ಅಭಿನಂದನೆಗಳು ರಿತ್ವಿಕ್ ಇವರಿಗೆ. ಕಾರ್ಯಕ್ರಮದ ಮುಂದಿನ ಗೀತೆ ಒಂದು 3 ಸಮೂಹ ಗೀತೆಗಳನ್ನು ಕೇಳಿಕೊಂಡು ಬರೋಣ. ಬಹಳ ಸುಂದರವಾಗಿರತಕ್ಕಂಥ ಗೀತೆಯನ್ನು ವಿದ್ಯಾರ್ಥಿಗಳು ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಅಳವಡಿಸಿಕೊಂಡಂಥ ಏಕೈಕ ಒಂದು ಹಿಂದಿ ಭಾಷೆಯ ಗೀತೆ, ದೇಶಭಕ್ತಿ ಗೀತೆಯನ್ನು ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇರುವಂಥ ತಂಡ ಶ್ರೀ ದುರ್ಗೆ ತಂಡ, ಗಾನಸಿರಿ ಕಲಾಕೇಂದ್ರದ ಪುತ್ತೂರು ಶಾಖೆಯ ಶ್ರೀ ದುರ್ಗೆ ತಂಡದ ಸದಸ್ಯರು ವೇದಿಕೆ ಮೇಲೆ ಬನ್ನಿ. डाल डाल पर सोने की चिड़िया करती है बसेरा, ओ भारत देश है मेरा, ओ भारत देश है मेरा, जहाँ सत्य अहिंसा और धर्म का पग पग लगता डेरा, ओ भारत देश है मेरा, ओ भारत देश है मेरा.
ಗಾನಸಿರಿಯ ಮಧುರ ಗೀತಾಂಜಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಆ ಗಾನಸಿರಿ ಕಲಾಕೇಂದ್ರದಲ್ಲಿ ಆ ವಿದ್ಯಾರ್ಥಿಗಳಲ್ಲಿರುವಂಥ ಒಂದು ಸುಪ್ತ ಪ್ರತಿಭೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಹೆಕ್ಕಿ ತೆಗೆಯುವಂಥ ಪ್ರಯತ್ನಗಳು ನಡೀತಾ ಇರ್ತದೆ. ಹೀಗಿನ ಕೆಲವು ಸೀನಿಯರ್ ವಿದ್ಯಾರ್ಥಿಗಳಿಗೆ ಅಥವಾ ತುಂಬ ಚಿಕ್ಕ ಮಕ್ಕಳಿಗೆ ಬಿಟ್ಟರೆ ಬೇರೊಂದು ಮೀಡಿಯಂ ರೇಂಜಲ್ಲಿ ಹಾಡ್ತಾ ಇರುವಂಥ ಮಕ್ಕಳಿಗೆ ನಾವೊಂದು ಟಾಸ್ಕ್ಗಳನ್ನು ಕೆಲವೊಮ್ಮೆ ಕೊಡ್ತೇವೆ. ಏನು ಅಂತ ಹೇಳಿದ್ರೆ, ಒಂದು ಸಾಹಿತ್ಯವನ್ನು ಮಾತ್ರ ಅವರಿಗೆ ಮಕ್ಕಳಿಗೆ ಕೊಟ್ಟು ಅವ್ರನ್ನ ನಮ್ಮ ಗಾನಸಿರಿ ಬಿಲ್ಡಿಂಗ್ನ ಆ ಕಡೆ ಈ ಕಡೆ ಒಂದು 3 ಜಾಗದಲ್ಲಿ ಹೋಗಿ ಕೂರಿಸ್ತೇವೆ. ಒಂದು ಟ್ಯೂನ್ ಕಂಪೋಸ್ ಮಾಡಿಕೊಂಡು ಬನ್ನಿ ಅಂತ, ಈ ಹಾಡಿಗೆ ರಾಗ ಸಂಯೋಜನೆ ಮಾಡಿಕೊಂಡು ಬನ್ನಿ ಅಂತ. ಅಯ್ಯೋ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಇಲ್ಲ, ನಿಮ್ಮ ಒಳಗೆ ಒಂದು ಸಂಗೀತ ಖಂಡಿತವಾಗಿ ಇರ್ತದೆ. ಒಂದಿಷ್ಟು ಜನ 8 ಜನರ ಒಂದು ತಂಡವನ್ನು ಹೊರಗೆ ಕಳಿಸಿ ಗೆಜ್ಜೆ ಮಾತಾಡುತ್ತವೋ ಕೊಲೆ ಮಾತಾಡುತ್ತವೋ ಅನ್ನೋಂಥ ಗೀತೆ ಕರೆಕ್ಟಾ? ನೋ, ಏನ ಕೊಡಾವ, ಗೆಜ್ಜೆ ಮಾತಾಡ್ತೋ, ಇಂಥ ಹಾಡುಗಳನ್ನೆಲ್ಲ ನಾವು ಆ ಮಕ್ಕಳಿಗೆ ಕೊಡ್ತೇವೆ. ಅದರಲ್ಲಿ ಏನ ಕೊಡಾವ ಅನ್ನುವಂಥ ಒಂದು ಗೀತೆನ ಒಂದು ತಂಡಕ್ಕೆ ಕೊಟ್ಟಿದ್ವಿ. ಅದು ನೆನಪಾಗ್ತಾ ಇದೆ ನಮಗೆ. ಒಂದು 10 ವರ್ಷದ ಹಿಂದೆ ನಮ್ಮ ಗಾನಸಿರಿಯ ಸಹ ಶಿಕ್ಷಕಿ ಆಗಿರುವಂಥ ನಮ್ಮ ಪ್ರೀತಿಯ ಶಿಷ್ಯೆ ಶ್ರೀಲಕ್ಷ್ಮಿ ಅವರು ಸ್ವಲ್ಪ ಚಿಕ್ಕದಿದ್ದರು. ಆ ಟೈಮಲ್ಲಿ ಅವರ ಬ್ಯಾಚಿಗೆ ಕೊಟ್ಟಂಥ ಹಾಡು ಬಹಳ ಸುಂದರವಾಗಿ ಬಂತು. ಅವರೇ ಟ್ಯೂನ್ ಕಂಪೋಸ್ ಮಾಡಿದ್ದು. ಇದನ್ನೇ ಮಕ್ಕಳಿಗೆ ಕಲಿಸಿಬಿಟ್ವಿ. ಆ ಗೀತೆ ಹೇಗಿರ್ತದೆ ಅಂತ ಈ ಮಕ್ಕಳ ಧ್ವನಿಯಲ್ಲಿ ಕೇಳುವಂಥ ಸಮಯ ಈ ಕಾರ್ಯಕ್ರಮದಲ್ಲಿ ಇದೀಗ ಏನ ಕೊಡವ ಅನ್ನುವಂಥ ಒಂದು ಸಾಹಿತಿ ಜನಪದ ಗೀತೆ ಶ್ರೀದೇವಿ ತಂಡ, ಗಾನಸಿರಿ ಕಲಾಕೇಂದ್ರದ ಪುತ್ತೂರು ಶಾಖೆಯ ಶ್ರೀದೇವಿ ತಂಡದ ಪುಟಾಣಿ ಹಾಡು ಹಕ್ಕಿಗಳು ಪ್ರಸ್ತುತಪಡಿಸ್ತಾ ಇದ್ದಾರೆ. ಏನ ಕೊಡವ. ಕೊಡವ
ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ತಮ್ಮೆಲ್ಲರ ಅಚ್ಚುಮೆಚ್ಚಿನ ಸುಪ್ರಸಿದ್ಧವಾದಂಥ ಸಂತ ಶಿಶುನಾಳ ಶರೀಫರ ತತ್ವಪದ ಕೋಡಗನ ಕೋಳಿ ನುಂಗಿತ ಅನ್ನುವಂಥ ಗೀತೆಯನ್ನು ಹಾಡೋದಕ್ಕೆ ವೇದಿಕೆ ಮೇಲೆ ಬರ್ತಾ ಇರುವಂಥ ತಂಡ ಶ್ರೀ ಲಲಿತೆ ತಂಡ ಗಾನಸಿರಿ ಕಲಾಕೇಂದ್ರದ ಪುತ್ತೂರು ಶಾಖೆ ಪ್ರಸ್ತುತಪಡಿಸ್ತಾ ಇರುವಂಥ ಮಧುರ ಗೀತಾಂಜಲಿ ಕಾರ್ಯಕ್ರಮದ ಮುಂದಿನ ಗೀತೆ ಕೋಡಗನ ಕೋಳಿ ನುಂಗಿತ ನಿಮ್ಮೆಲ್ಲರ ಒಂದು ಅಚ್ಚುಮೆಚ್ಚಿನ ಅಷ್ಟೇ ಸುಪ್ರಸಿದ್ಧವಾಗಿರತಕ್ಕಂಥ ಗೀತೆ. ಮುಂದಿನ ಗೀತೆಯನ್ನು ಕಲ್ಪಿತಾ ಇವರು ಹಾಡಲಿಕ್ಕೆ ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಕಲ್ಪಿತಾ ಇವರು ಹಾಡ್ತಾ ಇರುವಂಥ ಗೀತೆ ಹರಿ ಕುಣಿದ ನಮ್ಮ ಹರಿ ಕುಣಿದ ಅನ್ನುವಂಥ ಸುಪ್ರಸಿದ್ಧವಾದಂಥ ದಾಸರ ಪದವನ್ನು ಹಾಡ್ತಾ ಇದ್ದಾರೆ. ಗಾನಸಿರಿ ಮಧುರ ಗೀತಾಂಜಲಿ ಕಾರ್ಯಕ್ರಮದ ಮುಂದಿನ ಗೀತೆ ಕಲ್ಪಿತಾ ಇವರ ಧ್ವನಿಯಲ್ಲಿ ಹರಿ ಕುಣಿದ ನಮ್ಮ ಹರಿ ಕುಣಿದ ಅನ್ನುವಂಥ ಗೀತೆ. ಹರಿ ಕುಣಿದ ನಮ್ಮ ಹರಿ ಕುಣಿದ, ಹರಿ ಕುಣಿದ ನಮ್ಮ ಹರಿ ಕುಣಿದ, ಅಕ್ಕಳಂಕ
ಬಹುಶಃ ಈ ಮಕ್ಕಳು ತುಂಬ ಪುಣ್ಯ ಮಾಡಿರ್ಬೇಕು. ಯಾಕಂತ ಹೇಳಿದ್ರೆ ನಾವು ಸಾಮಾನ್ಯ ಒಂದು ಪ್ರಥಮ PUC ವಿದ್ಯಾರ್ಥಿ ಆಗಿರುವಾಗಲೇ ಇಂಥ ಇನ್ಸ್ಟ್ರೂಮೆಂಟ್ಗಳನ್ನೆಲ್ಲ ನೋಡಿದ್ದು. ಬಹುಶಃ ಈ ಮಕ್ಕಳು ಕೇವಲ ಒಂದು 5 ವರ್ಷ 6 ವರ್ಷ 7 ವರ್ಷ ಪ್ರಾಯದಲ್ಲೇ ಮೈಕ್ ಹಿಡ್ಕೊಂಡು ಹಾಡ್ತಿದ್ದಾರೆ. ಇಂಥ ಒಳ್ಳೆಯ ಕಲಾವಿದರ ಜೊತೆ ಒಳ್ಳೆಯ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿಕೆ ಬಹಳ ಅವರು ಮಕ್ಕಳು ಪುಣ್ಯ ಮಾಡಿರಬೇಕು. ಖಂಡಿತ ಎಲ್ಲ ಮಕ್ಕಳಿಗೆ ಜಗನ್ಮಾತೆಯ ಆಶೀರ್ವಾದ ಇರಲಿ ಅನ್ನುವಂಥ ಆಶಯ ನಮ್ಮದು. ಇರುವಂಥ ಗಾನಸಿರಿಯ ಪುಟಾಣಿ ಹಾಡು ಹಕ್ಕಿಗಳು ಶ್ರೀದೇವಿ ತಂಡದ ಸದಸ್ಯರು. ಬನ್ನಿ, ಗಾನಸಿರಿಯ ಪುತ್ತೂರು ಶಾಖೆಯ ಉದಯೋನ್ಮುಖ ಹಾಡು ಹಕ್ಕಿಗಳು ಇದೀಗ ಗೆಜ್ಜೆ ಮಾತಾಡುತ್ತವೋ ಕೋಲೆ ಮಾತಾಡುತ್ತವೋ ಅನ್ನುವಂಥ ಜನಪದ ಗೀತೆ. ಇದರಲ್ಲಿ ಇವತ್ತು ವೇದಿಕೆ ಮೇಲೆ ಹಾಡ್ತಾ ಇರುವಂಥ ಜನಪದ ಗೀತೆಗಳಲ್ಲಿ ಹೆಚ್ಚಿನ ಗೀತೆಗಳು ನಾವೇ ಟ್ಯೂನ್ ಕಂಪೋಸ್ ಮಾಡಿರುವಂಥದ್ದು. ಆಲ್ರೆಡಿ ಸಾಮಾನ್ಯವಾಗಿ ನಮ್ಮ ಗಾನಸಿರಿಯಲ್ಲಿ ಮಕ್ಕಳಿಗೆ ಕಲಿಸ್ತಕ್ಕಂಥ ಗೀತೆಗಳು ಹೆಚ್ಚಾಗಿ ಅದು ಯೂಟ್ಯೂಬಲ್ಲಿ ನಿಮಗೆ ಸಿಗೋದಿಲ್ಲ. ಅಂಥ ಅಪರೂಪದ ಗೀತೆಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿಕೊಡ್ತಾ ಇದ್ದಾವೆ. ಈ ಪ್ರಯತ್ನದಲ್ಲಿ ತಮ್ಮೆಲ್ಲರ ಒಂದು ಸಹಕಾರ ನಮ್ಮ ಜೊತೆ ಗಾನಸಿರಿ ಜೊತೆ ಇರಲಿ ಅನ್ನೋಂಥ ಕಳಕಳಿಯೊಂದಿಗೆ ಇದೀಗ ಗೆಜ್ಜೆ ಮಾತಾಡುತ್ತವ ಗೀತೆ. ಗೆಜ್ಜೆ ಮಾತಾಡುತ್ತಾವೋ ಕೋಲೆ ಮಾತಾಡುತ್ತಾವೋ ಗೆಜ್ಜೆ ಮಾತಾಡುತ್ತಾವೋ ಕೋಲೆ ಮಾತಾಡುತ್ತಾವೋ ತಾಯಿ ದೊಡ್ಡಮ್ಮನ ಸೀರೆಯ ಒಗೆವಾಗ ನೀರಿಲ್ಲವೆಂದ ಮಡಿವಾಳ ನೀರಿಲ್ಲವೆಂದ ಮಡಿವಾಳ ನೀರೂರ ಏರಿಯ ಕೆಳಗೆ ಶಿವಗಂಗೆ ಏರಿಯ ಕೆಳಗೆ ಶಿವಗಂಗೆ
ಕಾರ್ಯಕ್ರಮದ ಮುಂದಿನ ಗೀತೆ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಅನ್ನುವಂಥ ಬಹಳ ಸುಪ್ರಸಿದ್ಧವಾಗಿರತಕ್ಕಂಥ ಗೀತೆ. ಸುಗಮ ಸಂಗೀತ ಕ್ಷೇತ್ರದ ದಿಗ್ಗಜ ದಿವಂಗತ ಸಿ ಅಶ್ವಥ್ ಇವರ ಧ್ವನಿಯಲ್ಲಿ ಬಹಳ ಅದ್ಭುತವಾಗಿ ಮೂಡಿಬಂದಂಥ ಗೀತೆ. ಶ್ರೀ ದುರ್ಗೆ ತಂಡದ ಸದಸ್ಯರ ವೇದಿಕೆ ಮೇಲೆ ಬನ್ನಿ. ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಅನ್ನುವಂಥ ಗೀತೆಯನ್ನು ಬಹಳ ಉತ್ಸಾಹದಿಂದ ಹಾಡಲಿಕ್ಕೆ ವೇದಿಕೆ ಮೇಲೆ ಶ್ರೀ ದುರ್ಗೆ ತಂಡದ ಸದಸ್ಯರು. ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕುಣಿದಾವ ಗಾಳಿ ಭೈರವನ ರೂಪ ತಾಳಿ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಘಟ್ಟಕ ಬಾನ ಮಟ್ಟಕ ರಾಜು ಪಟ್ಟಕ ಶ್ರಾವಣ ಬಂತು ಘಟ್ಟಕ ಬಾನ ಮಟ್ಟಕ ರಾಜು ಪಟ್ಟಕ ಏರ್ಯಾವೆ ಮುಗಿಲು ರವಿ ಕಾಣೆ ಆಡೆ ಹಗಲು ಏರ್ಯಾವೆ ಮುಗಿಲು ರವಿ ಕಾಣೆ ಆಡೆ ಹಗಲು ಏರ್ಯಾವೆ ಮುಗಿಲು ರವಿ ಕಾಣೆ ಆಡೆ ಹಗಲು ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಬನ ನೋಡು ಈಗ ಹೆಂಗ ಮದುವೆ ಮಗನೆಂಗ ಹಣೆಗೆ ಸಿಂಗ ಬನ ನೋಡು ಈಗ ಹೆಂಗ ಮದುವೆ ಮಗನೆಂಗ ಹಣೆಗೆ ಸಿಂಗ ಕಟ್ಟಿಕೊಂಡು ನಿತ್ಯವೇ ಹರ್ಷಗೊಂಡು ಕಟ್ಟಿಕೊಂಡು ನಿತ್ಯವೇ ಹರ್ಷಗೊಂಡು ಕಟ್ಟಿಕೊಂಡು ನಿತ್ಯವೇ ಹರ್ಷಗೊಂಡು ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ ಕುಣಿದಾವ ಗಾಳಿ ಭೈರವನ ರೂಪ ತಾಳಿ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ ಬಂತು ಶ್ರಾವಣ. ಮುಂದಿನ ಗೀತೆಯನ್ನು ಹಾಡೋದಕ್ಕೆ ಆ ಗಾನಸಿರಿಯಲ್ಲಿ ಕೇವಲ ಒಂದು ತಿಂಗಳಿನಿಂದ ಅಷ್ಟೇ ಸುಗಮ ಸಂಗೀತವನ್ನು ಅಭ್ಯಾಸ ಮಾಡೋದಕ್ಕೆ ಸೇರಿದಂತಹ ಪುಟಾಣಿ ಆಹನ್ ಇವರ ಧ್ವನಿಯಲ್ಲಿ ಒಂದು ಸುಂದರವಾದಂಥ ಗೀತೆ. ಯಾವ ಗೀತೆಯನ್ನು ಹಾಡ್ತೀರಾ? ಕಾಣದಂತೆ ಮಾಯವಾದ. ಕಾಣದಂತೆ ಮಾಯವಾದನು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಅಪ್ಪುರವರ ಬಹಳ ಪ್ರಸಿದ್ಧವಾದಂಥ ಗೀತೆಯನ್ನು ಹಾಡ್ತಾ ಇದ್ದಾರೆ. ಕಾಣದಂತೆ ಮಾಯವಾದನು.
ಬರುವ ಕೈಲಾಸ ಸೇರಿಕೊಂಡನು. ಮುಂದೆ ವಿವಾನ್ ಶ್ರೀರಾಮಚರಣಂ ಶ್ರೀರಾಮಚರಣಂ ಅನ್ನುವಂಥ ಶ್ರೀರಾಮ ದೇವರ ಕುರಿತಾದಂಥ ಬಹಳ ಸುಂದರ ಗೀತೆ. ಶ್ರೀರಾಮಚರಣಂ 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 ಭಜೆ ಭಜೆ ಶ್ರೀರಾಮಚರಣಂ ಭಜೆ. ಬಹಳ ಕೂಲಾಗಿ ಇರುವಂಥ ಒಂದು ಮಗು. ಭಾಳ ಖುಷಿ ಆಗ್ತದೆ ಅವ್ರು ನೋಡ್ತಾ ಇದ್ದಾರೆ. ಯಾವಾಗಲೂ ಹಾಗೇ ಇರೋದು, ಕೂಲಾಗಿರೋದು, ಹಾಡುವಾಗಲೂ ಹಾಗೆಯೇ, ಏನು ಟೆನ್ಷನ್ ತಗೊಳ್ಳೋದಿಲ್ಲ. ಭಾಳ ಖುಷಿ ಆಯಿತು ವಿವಾನ್, ಒಳ್ಳೆಯದಾಗಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಮುಂದಿನ ಗೀತೆ ಕುರುಬರು ಕುರುಬರೋ ನಾವು ಕುರುಬರೋ ಅನ್ನುವಂಥ ಬಹಳ ಸುಂದರವಾದಂಥ ಗೀತೆ. ಬನ್ನಿ ವೇದಿಕೆ ಮೇಲೆ ಬನ್ನಿ. ಶ್ರೀ ಲಲಿತೆ ತಂಡದ ಸದಸ್ಯರು.
ಕಾರ್ಯಕ್ರಮದ ಮುಂದಿನ ಗೀತೆ ಅಂದರೆ ಉಪಾಂತ್ಯದ ಗೀತೆ. ಇದಾದ ನಂತರ ಒಂದು ಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ನಾವು ಮಂಗಳವನ್ನು ಹಾಡ್ತಾ ಇದ್ದೇವೆ. ಇದೀಗ ಕುಮಾರಿ ಅನನ್ಯ ಇವರ ಧ್ವನಿಯಲ್ಲಿ ಇಕೋ ನೋಡಿರೆ ಚಿಕ್ಕ ಹನುಮಂತ ಅನ್ನುವಂಥ ಗೀತೆಯನ್ನು ಕೇಳುವಂಥ ಸಮಯ. ಇಕೋ ನೋಡಿರೆ ಚಿಕ್ಕ ಹನುಮಂತ, ಇಕೋ ನೋಡಿರೆ ಚಿಕ್ಕ ಹನುಮಂತ, ಇಕೋ ನೋಡಿರೆ ಚಿಕ್ಕ ಹನುಮಂತ ಮತ್ತೆ ಕೊಡುವಂತ ಬರದಿ ಕಾಂತ. ಇಕೋ ನೋಡಿರೆ ಚಿಕ್ಕ ಹನುಮಂತ, ಇಕೋ ನೋಡಿರೆ ಚಿಕ್ಕ ಹನುಮಂತ, ಇಕೋ ನೋಡಿರೆ ಚಿಕ್ಕ ಹನುಮಂತ ಮತ್ತೆ ಕೊಡುವಂತ ಬರದಿ ಕಾಂತ. ಇಕೋ ನೋಡಿರೆ ಚಿಕ್ಕ ಹನುಮಂತ, ಇಕೋ ನೋಡಿರೆ ಚಿಕ್ಕ ಹನುಮಂತ. ರಾಮಾದೂತನೇ ಬಹುಶೂರನೀತ, ರಾಮಾದೂತನೇ ಬಹುಶೂರನೀತ, ರಾಮಚಂದ್ರಗಾಗಿ ಜಗದಿ ದಾಟಿ ಹೋಗಿ, ರಾಮಚಂದ್ರಗಾಗಿ ಜಗದಿ ದಾಟಿ ಹೋಗಿ, ಸೀತೆಗೆ ಉಪ್ಪುರವಂತಿದ್ದ ಮಹಾನುಭಾವ, ಸೀತೆಗೆ ಉಪ್ಪುರವಂತಿದ್ದ ಮಹಾನುಭಾವ. ಇಕೋ ನೋಡಿರೆ ಚಿಕ್ಕ ಹನುಮಂತ, ಇಕೋ ನೋಡಿರೆ ಚಿಕ್ಕ ವಲ್ಲಭನ ಮಹಿಮೆ, ಎಲ್ಲ ಕೇಳಿರೆ ವಲ್ಲಭನ ಮಹಿಮೆ, ಕಲ್ಲನೆಯನ ಪಾಲ ನಿಲ್ಲಿಸಿದ ಲೋಲ, ಕಲ್ಲನೆಯನ ಪಾಲ ನಿಲ್ಲಿಸಿದ ಲೋಲ, ಒಳ್ಳೆಯ ಗುಣಶೀಲ ಇಲ್ಲಿ ಬಹಳ ಪ್ರಬಲ, ಒಳ್ಳೆಯ ಗುಣಶೀಲ ಇಲ್ಲಿ ಬಹಳ ಪ್ರಬಲ. ಇಕೋ ನೋಡಿರೆ ಚಿಕ್ಕ ಹನುಮಂತ, ಇಕೋ ನೋಡಿರೆ ಚಿಕ್ಕ ಹನುಮಂತ. ಅಪಾರ ಮಹಿಮಾ ಬಹುಶೂರನೀತ, ಅಪಾರ ಮಹಿಮಾ ಬಹುಶೂರನೀತ, ಅಂಜನಿಯ ಕಂದ ಸಂಜೀವಿನಿಯ ಕಂದ, ಅಂಜನಿಯ ಕಂದ ಸಂಜೀವಿನಿಯ ಕಂದ, ನರಸಿಂಹದೂತ ನಮ್ಮ ಪುರಿವಾದಾತ, ನರಸಿಂಹದೂತ ನಮ್ಮ ಪುರಿವಾದಾತ. ಇಕೋ ನೋಡಿರೆ ಚಿಕ್ಕ ಹನುಮಂತ, ಇಕೋ ನೋಡಿರೆ ಚಿಕ್ಕ ಹನುಮಂತ, ಇಕೋ ನೋಡಿರೆ ಚಿಕ್ಕ ಹನುಮಂತ ಮತ್ತೆ ಕೊಡುವಂತ ಬರದಿ ಕಾಂತ. ಇಕೋ ನೋಡಿರೆ ಚಿಕ್ಕ ಹನುಮಂತ, ಇಕೋ ನೋಡಿರೆ ಚಿಕ್ಕ ಹನುಮಂತ, ನೋಡಿರೆ ಚಿಕ್ಕ ಹನುಮಂತ, ನೋಡಿರೆ ಚಿಕ್ಕ ಹನುಮಂತ. ಬಹಳ ಸುಮಧುರವಾಗಿ ಹಾಡಿದ್ದೀರಿ. ಗಾನಸಿರಿಯ ಕುಂಬ್ರ ಶಾಖೆಯಲ್ಲಿ ಅಭ್ಯಾಸ ಮಾಡ್ತಾ, ಇದೀಗ ಗಾನಸಿರಿಯ ಪುತ್ತೂರು ಶಾಖೆಯಲ್ಲಿ ಸುಗಮ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇರುವಂಥ ಪುಟಾಣಿ ಗಾಯಕಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮದಲ್ಲಿ ಒಂದು ಭಜನ್, ಅದು ನನ್ನ ಅಪೇಕ್ಷೆ ಮೇರೆಗೆ ನಮ್ಮ ಗಾನಸಿರಿಯ ಒಂದು ಭಜನ್ ತಂಡದ ಒಂದು ಕಾರ್ಯಕ್ರಮ ಏನಿದೆ, ಇದು
ಯೂಟ್ಯೂಬ್ನಲ್ಲಿ 10 ಲಕ್ಷ ವ್ಯೂಸನ್ನು ಕಂಡಿರುವಂಥದ್ದು ಬಹಳ ವಿಶೇಷ. ಒಂದು ಭಜನ್ ಕಾರ್ಯಕ್ರಮವನ್ನು ಇತ್ತೀಚಿನ ದಿನಗಳಲ್ಲಿ ಇಷ್ಟೊಂದು ಸಂಖ್ಯೆಯ ಜನ ನೋಡ್ತಾರೆ ಅಂತ ಹೇಳಿದ್ರೆ ಬಹಳ ಖುಷಿ ಆಗ್ತಾ ಇದೆ. ಆ ತಂಡದ ನೇತೃತ್ವವನ್ನು ವಹಿಸಿಕೊಂಡಿದ್ದದ್ದು ನಮ್ಮ ಪ್ರೀತಿಯ ವಿದ್ಯಾರ್ಥಿನಿ ಮತ್ತು ಗಾನಸಿರಿಯ ಸಹಶಿಕ್ಷಕಿ ಶ್ರೀಲಕ್ಷ್ಮಿ ಎಸ್ ಪುತ್ತೂರು ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಗಾನಸಿರಿಯ ಇಷ್ಟೊಂದು ವಿದ್ಯಾರ್ಥಿಗಳು ಇವತ್ತು ವೇದಿಕೆ ಮೇಲೆ ಹಾಡಿದರು. ನೀವೆಲ್ಲ ನೋಡ್ತಾ ಇದ್ದೀರಾ, ವಾಹಿನಿಗಳ ಮೂಲಕ ನೋಡ್ತಾ ಇದ್ದೀರಾ. ಅಲ್ಲಿ ಕಾರ್ಯಕ್ರಮಗಳನ್ನು ನಮ್ಮ ಮಕ್ಕಳ ಗಾಯನ ತಂಡ ಕೊಡ್ತಾ ಇದೆ. ಬೇರೆ ಬೇರೆ ಶಾಖೆಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ಇದೆ. ಈ ಮಕ್ಕಳನ್ನು ಪಳಗಿಸೋದು ಬಹಳ ತುಂಬ ಕಷ್ಟ ಅಲ್ಲ, ಆದರೆ ಕಷ್ಟದ ಕೆಲಸವನ್ನು ಬಹಳ ಸುಲಭ ಮಾಡಿದ್ದು ನನಗೊಂದು ರೈಟ್ ಹ್ಯಾಂಡ್ ಥರ ಇರುವಂಥ ಶ್ರೀಲಕ್ಷ್ಮಿ ಎಸ್ ಪುತ್ತೂರು ಇವರು. ಯಾಕೆಂತೇಳಿದ್ರೆ ಒಬ್ಬರಿಂದ ಆಗುವಂಥ ಕೆಲಸ ಅಲ್ಲ. ಯಾಕೆಂತ ಹೇಳಿದ್ರೆ ಎಲ್ಲ ಯಶಸ್ಸನ್ನು ನಾನೊಬ್ಬನೇ ಅದರ ಕ್ರೆಡಿಟ್ ತಗೊಳ್ಳಿಕ್ಕೆ ಖಂಡಿತ ಇಷ್ಟಪಡೋದಿಲ್ಲ. ಅದರ 50% ಕ್ರೆಡಿಟ್ ಖಂಡಿತವಾಗಿಯೂ ಶ್ರೀಲಕ್ಷ್ಮಿ ಎಸ್ ಪುತ್ತೂರು ಇವರಿಗೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಕ್ಕಳೆಲ್ಲರಿಗೂ ಪ್ರೀತಿಯ ಲಕ್ಕಿ ಟೀಚರ್ ಆಗಿದ್ದುಕೊಂಡು ಗಾನಸಿರಿಗೆ ಒಂದು ರೀತಿಯಲ್ಲಿ ನೀವು ಲಕ್ಕಿ ಅನ್ನುವಂಥ ಮಾತನ್ನು ಈ ಮಾತಲ್ಲಿ ಹೇಳ್ತಾ ನಿಮ್ಮ ಭವಿಷ್ಯ ಕೂಡ ಉಜ್ವಲ ಆಗಲಿ ಅಂತ ಹೇಳ್ತಾ ಡಿ ಡಿ ಆಡಿಯಾನೆ ಅನ್ನುವಂಥ ಒಂದು ಸುಂದರ ಗೀತೆ ಇದೆ ಸರ್, ಅದನ್ನೊಂದು ಸ್ವಲ್ಪ ಕೇಳೋ, 1-2 ಚರಣ ಹಾಡಿ. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದೋಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದೋಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ ಡಿಡಿ ಆಡ್ಯಾನೆ ರಂಗ ಡಿಡಿ ಆಡ್ಯಾನೆ. ಮರಕತ ನವರತ್ನ ವಜ್ರ ಹರಳು ಕೆತ್ತಿಸಿದ ದ್ಯುಮಣಿ. ಮರಕತ ನವರತ್ನ ವಜ್ರ ಹರಳು ಕೆತ್ತಿಸಿದ ದ್ಯುಮಣಿ. ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ 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 ಸರಿದಾಡುತ್ತ ಡಿಡಿ ಆಡ್ಯಾನೆ ರಂಗ ಡಿಡಿ
ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಈ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಜಗನ್ಮಾತೆಯ ಚರಣ ಕಮಲಗಳಿಗೆ ಭಕ್ತಿಯಿಂದ ಸಮರ್ಪಿಸೋದಕ್ಕೆ ಇವತ್ತು ವೇದಿಕೆ ಮೇಲೆ ಪರ್ಫಾರ್ಮ್ ಮಾಡಿದಂಥ ಎಲ್ಲ ಕಲಾವಿದರು ವೇದಿಕೆ ಮೇಲೆ ಬರಬೇಕು. ದುರ್ಗೆ ದುರ್ಗೆ ಅನ್ನುವಂತಹ ಒಂದು ಸುಂದರ ಗೀತೆಯನ್ನು ಈ ಕಾರ್ಯಕ್ರಮದ ಕೊನೆಯ ಗೀತೆಯನ್ನಾಗಿ ಅಳವಡಿಸಿಕೊಂಡಿದ್ದೇವೆ. ಇವತ್ತು ವೇದಿಕೆ ಮೇಲೆ ಕಾರ್ಯಕ್ರಮ ನೀಡಿದಂಥ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಎಲ್ಲರೂ ಕೂಡ ಬನ್ನಿ.
ಹಲೋ. ಈ ಮಕ್ಕಳ ಎಲ್ಲ ಪರಿಚಯ ಮಾಡುವಲ್ಲ. ಬನ್ನಿ, ಒಬ್ಬೊಬ್ಬರಾಗಿ ನಿಮ್ಮ ಹೆಸರು ಸೀನಿಯರ್ ಮೋಸ್ಟಿಂದ ಶುರು ಮಾಡುವ. ಒಂಚೂರು ಮಾನಿಟರ್ ಕೊಡಿ ಮೇಡಮ್. ಪುಟ್ಟ, ನಿಮ್ಮ ಹೆಸರು ಮತ್ತು ನಿಮ್ಮ ಶಾಲೆ, ನೀವು ಯಾವ ಕಾಲೇಜಿಗೆ ಹೋಗುವುದು ಅಂತ ಹೇಳಬೇಕು, ಸರಿನಾ? ಧಾತ್ರಿ. LKG. ನಿಮಗೆ ವರ್ಷ ಎಷ್ಟು ಗೊತ್ತುಂಟಾ? ಗೊತ್ತಿಲ್ಲ ಪಾಪ. ಎಷ್ಟು ವರ್ಷ ಆಯ್ತು? ಅವರ ಅಕ್ಕ ಇದ್ದಾರೆ, ಇನ್ನೊಂದು 4 ವರ್ಷ ಕಂಪ್ಲೀಟ್ ಆಗಲಿಲ್ಲ. ಈ ಏಜಲ್ಲಿ ನಮ್ಗೆ ಬಹಳ ಖುಷಿ ಆಗೋದು ಏನಂತ ಹೇಳಿದ್ರೆ, ನಮಗೆ ಇವರು ಬರೆದಿದ್ರೆ ಮೂಡಿಲ್ಲ, ಅಷ್ಟೊಂದು ಉತ್ಸಾಹದ ಚಿಲುಮೆ ಈ ಮಗು. ನೋಡಿ ಎಷ್ಟು ಖುಷಿಯಾಗಿದೆ. ನಿದ್ರಿಸುವಂಥ ಟೈಮ್ ಇದು ಅಲ್ವಾ? ಈ ಒಂದು ಖುಷಿ ನೋಡಿ, ಇದು ಗಾನಸಿರಿ ಏನೋ 20 ವರ್ಷಗಳ ಕಲಾಸೇವೆ ಸಾರ್ಥಕತೆ ಅನಿಸೋದು ಈ ಮಗುವಿನ ಮುಖದಲ್ಲೂ. ನಾವು ನಿದ್ದೆ ಮಾಡುವಂಥ ಸಮಯದಲ್ಲೂ ನಗು ಇದೆ ಅಲ್ಲ, ಅದು ಖುಷಿ ಆಗುವಂಥದ್ದು. ದೇವರ ಆಶೀರ್ವಾದ ಯಾವತ್ತಿಗೆ ಇರಲಿ ಅಂತ ಕೇಳ್ಕೊಳ್ತಾ, ಮಕ್ಕಳ ಪರಿಚಯ ಬನ್ನಿ. ನಿಮ್ಮ ಹೆಸರು, ನಿಮ್ಮ ಕ್ಲಾಸ್ ಮತ್ತು ಶಾಲೆ ಹೇಳಿ. ಆಹನ್ ಜೈನ್, 3rd ಸ್ಟ್ಯಾಂಡರ್ಡ್, ಸೈಂಟ್ ಪೀಟರ್ಸ್ ಇಂಗ್ಲಿಷ್ ಮೀಡಿಯಂ ಹೈಯರ್ ಪ್ರೈಮರಿ ಸ್ಕೂಲ್, ಪುತ್ತೂರು. ವೆರಿ ಗುಡ್. ಎಷ್ಟು ಸ್ಪಷ್ಟವಾಗಿ ನೋಡಿ. ಜಯಶ್ರೀ, 3rd, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವೆರಿ ಗುಡ್. ಅತಿ ತೆಚ್ರೈ, 6th, ಬೆತನಿ ಹೈಯರ್ ಪ್ರೈಮರಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವೆರಿ ಗುಡ್. ಕಮ್ ಆನ್. ಹರ್ಷಿನ್ ವಾಯ್, 6th, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ತಂಕಿಲ, ಪುತ್ತೂರು. ಸಾಯಿ ಸಂಚಿತ್, 6th B, ಸಾಂದೀಪನಿ ಸ್ಕೂಲ್, ರೂರಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್. ವೆರಿ ಗುಡ್. ವಿವಾನ್, 6th A, ಸಾಂದೀಪನಿ ರೂರಲ್ ಇನ್ಸ್ಟಿಟ್ಯೂಷನ್. ಎಷ್ಟು ಸ್ಪಷ್ಟವಾಗಿ ಹೇಳಿದ. ವೆರಿ ಗುಡ್. ರಿಯೋನ್ ಲಸ್ರಾದೋ, 4th, ಬೆಥಾನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವೆರಿ ಗುಡ್. ಕೇವಲ ಕ್ಲಾಸಿಗೆ ಸೇರಿ ಒಂದೇ ಕ್ಲಾಸ್ ಆಯ್ತು ಅಷ್ಟೇ, ಒಂದೇ ಕ್ಲಾಸ್. ಶಶಾಂಕ್, 7th, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವೆರಿ ಗುಡ್. ಕಲ್ಪಿತಾ, 4th, ಸುಧಾನಾ ರೆಸಿಡೆನ್ಸಿಯಲ್ ನೆಹರು ನಗರ ಸ್ಕೂಲ್. ವೆರಿ ಗುಡ್. ಶ್ಯಾಮ್ ಕಿರಣ್, 2ನೇ ತರಗತಿ, ಓಜಾಲ ಶಾಲೆ, ಇಂಗ್ಲಿಷ್ ಮೀಡಿಯಂ. ವೆರಿ ಗುಡ್. ಆನ್ಯಲಕ್ಷ್ಮಿ, ಅಂಬಿಕಾ ವಿದ್ಯಾಲಯ, 2nd ಸ್ಟ್ಯಾಂಡರ್ಡ್. ವೆರಿ ಗುಡ್. ಬನ್ನಿ. ಶ್ರುತಾ, 4th ಸ್ಟ್ಯಾಂಡರ್ಡ್, ಬೆತನಿ ಹೈಯರ್ ಪ್ರೈಮರಿ ಸ್ಕೂಲ್, ಇಂಗ್ಲಿಷ್ ಮೀಡಿಯಂ. ವೆರಿ ಗುಡ್. ಅನನ್ಯ ಎಂ, ಬೆಥನಿ ಹೈಯರ್ ಪ್ರೈಮರಿ ಸ್ಕೂಲ್, 4th ಸ್ಟ್ಯಾಂಡರ್ಡ್, ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವೆರಿ ಗುಡ್. ಈ ಮಕ್ಕಳ ಪರಿಚಯ ನಾವು ಮಾಡೋದಕ್ಕಿಂತ ನಮಗೆಲ್ಲರ ಹೆಸರು ಬೈ ಹಾರ್ಟ್ ಇದೆ. ಇವರು ಸರ್ಗೆ ಗೊತ್ತಿಲ್ಲದೆ ಅವ್ರ ಹತ್ರ ಕೇಳೋದು ಅಂತ ಅಂದ್ಕೊಳ್ಬೇಡಿ. ನಮಗೆಲ್ಲರ ಹೆಸರು, ಇವರ ಹೆಸರು ಪ್ರೇರಣಾ ಅಂತ ಗೊತ್ತಿದೆ. ಪ್ರೇರಣಾ, 6ನೇ ತರಗತಿ, ಕುದುರೆಬೆಟ್ಟು ಶಾಲೆ. ವೆರಿ ಗುಡ್. ಇವರ ಹೆಸರು ವೈಷ್ಣವಿ ಅಂತಲೂ ಗೊತ್ತಿದೆ ನಮಗೆ. ವೈಷ್ಣವಿ, 4th, ಇಂಗ್ಲಿಷ್ ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ತೆಂಕಿಲ, ಪುತ್ತೂರು. ವೆರಿ ಗುಡ್. ನೋಡಿ, ಎಲ್ಲ ಇಂಗ್ಲೀಷ್ ಮೀಡಿಯಂ ಮಕ್ಕಳು, ಆದರೆ ಕನ್ನಡದ ಗೀತೆಗಳನ್ನು ಇಷ್ಟೊಂದು ಸುಲಲಿತವಾಗಿ ಹಾಡಿದ್ದಾರೆ, ಅದು ಖುಷಿಯಾಗುವಂಥದ್ದು. ರಿಶಾನ್ ಲಸ್ರಾದೋ, 7th ಸ್ಟ್ಯಾಂಡರ್ಡ್, ಬೆತನಿ ಹೈಯರ್ ಪ್ರೈಮರಿ ಸ್ಕೂಲ್. ವೆರಿ ಗುಡ್. ಕೇವಲ ಒಂದೇ ಕ್ಲಾಸ್ ಆಯ್ತಷ್ಟೇ ಗಾನಸಿರಿಗೆ ಸೇರಿ. ಪೃಥ್ವಿ ಮುತ್ಲಾಜೆ, 5th, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ತೆಂಕಿಲ, ಪುತ್ತೂರು. ವೆರಿ ಗುಡ್. ರಿತ್ವಿಕಾ ರೈ, 3rd F, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ತೆಂಕಿಲ, ಪುತ್ತೂರು. ವೆರಿ ಗುಡ್. ಮೋನಿತಾ, 3rd ಸ್ಟ್ಯಾಂಡರ್ಡ್, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್. ವೆರಿ ಗುಡ್. ಪ್ರಾಪ್ತಿ, 5th A, ಬೆಥನಿ ಹೈಯರ್ ಪ್ರೈಮರಿ ಸ್ಕೂಲ್. ವೆರಿ ಗುಡ್. ಬನ್ನಿ. ಅನನ್ಯ, 4th ಸ್ಟ್ಯಾಂಡರ್ಡ್, ವಿವೇಕಾನಂದ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, CBSE. ವೆರಿ ಗುಡ್. ಧೃತಿ ಬಿ, 5th ಸ್ಟ್ಯಾಂಡರ್ಡ್, ವಿವೇಕಾನಂದ CBSE ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ನೆಹರು ನಗರ. ವೆರಿ ಗುಡ್. ಬನ್ನಿ ಮಗ.
ಇವರ ಸಾಯಿ ಸಾನ್ನಿಧ್ಯ. ಸಾಯಿ ಸಾನ್ನಿಧ್ಯ ಸೆಕೆಂಡ್ ಸಾಂದೀಪನಿ. ಸೆಕೆಂಡ್ ಸಾಂದೀಪನಿ, 2 ಶಾಲೆ ಇದೆಯಾ? ಸಾಂದೀಪನಿ, ಸಾಂದೀಪನಿ ಸ್ಕೂಲ್ ಅಲ್ಲ, ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ವಾ? ವೆರಿ ಗುಡ್. ಬರುವ ವರ್ಷದ್ದು ಹೇಳಿದ ಅವಳು ಸೆಕೆಂಡ್ ಸ್ಟ್ಯಾಂಡರ್ಡ್. ನಾನು ಬರುವ ವರ್ಷ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಅಲ್ಲ ಪುಟ? ವೆರಿ ಗುಡ್. ಬಾ ಮಗ. ಲಕ್ಷ್ಮಿ ಅರ್ಚನ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂಬಿಕಾ ವಿದ್ಯಾಲಯ ಸ್ಕೂಲ್. ವೆರಿ ಗುಡ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸಿದಂತಹ ಎಲ್ಲರಿಗೂ ವಂದನೆ, ಅಭಿನಂದನೆ. ಮತ್ತು ಈ ಕಾರ್ಯಕ್ರಮದ ಪ್ರಾಯೋಜಕರಾಗಿ ಸಹಕರಿಸಿದ್ದು ನಮಗೆ ನಮ್ಮ ಎಲ್ಲ ಇವತ್ತು ವೇದಿಕೆ ಮೇಲೆ ಏನು ವಿದ್ಯಾರ್ಥಿಗಳು ಹಾಡಿದರು, ಇವರ ಪೂಜ್ಯ ತಾಯಿ ತಂದೆಯರು ಈ ಕಾರ್ಯಕ್ರಮದ ಸಂಪೂರ್ಣ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ತುಂಬ ಹೃದಯದ ನಮಸ್ಕಾರಗಳು. ಖಂಡಿತವಾಗಿ ನಿಮ್ಮ ಮಕ್ಕಳ ಮೇಲೆ ನಮ್ಮ ಪ್ರೀತಿ ಇರ್ತದೆ, ನಿಮ್ಮ ಸಹಕಾರ ಯಾವತ್ತಿಗೂ ಹೀಗೇನೆ ಇರಲಿ ಅನ್ನೋಂಥ ಕಳಕಳಿ. ಅದೇ ರೀತಿ ಗಾನಸಿರಿಯನ್ನು ಇಷ್ಟು ವರ್ಷಗಳ ಕಾಲ ಪೋಷಿಸಿಕೊಂಡು ಬಂದಿದ್ದೀರಾ. ಇನ್ನಷ್ಟು ವರ್ಷಗಳ ಕಾಲ ಹಾಡುವಂಥ ಹುಮ್ಮಸ್ಸು ನಮಗಿದೆ, ಹಾಡಿಸುವಂಥ ಹುಮ್ಮಸ್ಸು ನಮಗಿದೆ. ಹಾಡುವಂಥ ಅಂದರೆ ಕಲಿಯುವಂಥ ಉತ್ಸಾಹ ಇನ್ನಷ್ಟು ಇಮ್ಮಡಿಯಾಗಲಿ ಅನ್ನುವಂಥ ಒಂದು ಆಶಯ ನಮ್ಮದು. ಅದೇ ರೀತಿ ಎಲ್ರಿಗೂ ತಾಯಿ ಜಗನ್ಮಾತೆ ಆಶೀರ್ವಾದ ಇರಲಿ ಅನ್ನುವಂಥ ಆಶಯದೊಂದಿಗೆ ವಿರಮಿಸ್ತಾ ಇದ್ದೇವೆ. ಶುಭರಾತ್ರಿ. Ideal ice cream, milky way to your heart. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.